ವೀಕ್ಷಕರೇ ನಮಸ್ಕಾರ. ಮಂಗಳೂರು ಮಿರರ್ಗೆ ಸ್ವಾಗತ. ಕುಂದಾಪುರ ಅಂತ ಹೇಳಿದ ಕೂಡಲೇ ನೆನಪಾಗುವ ಕೆಲವೊಂದು ಹೆಸರುಗಳಲ್ಲಿ ಇವರ ಹೆಸರು ಕೂಡ ಮುಖ್ಯವಾಗಿ ಕೇಳುವಂಥದ್ದು. ಇವರು ಪತ್ರಕರ್ತೆಯಾಗಿ ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಫೈರ್ ಬ್ರ್ಯಾಂಡ್ ಖ್ಯಾತಿಯನ್ನು ಪಡೆದವರು. ಅಷ್ಟೇ ಅಲ್ಲದೆ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದವರು. ಇಷ್ಟೆಲ್ಲ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅವರು ಬೇರೆ ಯಾರೂ ಅಲ್ಲ, ಇವತ್ತಿನ ನಮ್ಮ ಅತಿಥಿ ಚೈತ್ರ ಕುಂದಾಪುರ ಅವರು. ಚೈತ್ರ ಕುಂದಾಪುರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್. ಹೇಗಿದೆ ಜೀವನ? ತುಂಬಾ ಚೆನ್ನಾಗಿದೆ. ಆಫ್ಟರ್ ಬಿಗ್ ಬಾಸ್ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ? ಬದಲಾವಣೆ ಅಂದ್ರೆ ತುಂಬಾ ಸಾಕಷ್ಟು ಆಗಿದೆ. ಅಂದ್ರೆ ಪೂರ್ತಿ ಜೀವನ ಬದಲಾಯ್ತಾ ಅಂತ ಕೇಳಿದ್ರೆ ಇಲ್ಲ, ಆದ್ರೆ ಜೀವನವನ್ನು ನೋಡುವ ದೃಷ್ಟಿಕೋನಗಳು ಒಂದು ಸ್ವಲ್ಪ ಬದಲಾವಣೆ ಆಗಿದೆ. ಜನ ನನ್ನ ನೋಡೋ ದೃಷ್ಟಿಕೋನಗಳು ಬದಲಾವಣೆ ಆಗಿದೆ. ಆ ವಿಚಾರದಲ್ಲಿ ಒಂಥರ ಖುಷಿ ಇದೆ. ಈಗ ನಾವು ಆಫ್ಟರ್ ಬಿಗ್ ಬಾಸ್ ಚೈತ್ರ ಕುಂದಾಪುರ ಆಗಿದ್ದೀರಾ ಅಥವಾ ಚೈತ್ರಕ್ಕ ಆಗಿದ್ದೀರಾ? ಅಂದ್ರೆ ಒಂದು ಖುಷಿ ಅಂದ್ರೆ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಯಾವ ಚೈತ್ರಕ್ಕ ಅಂತ ಕರ್ಸ್ಕೊಳ್ತಿದ್ದೆ, ಅದೇ ಚೈತ್ರಕ್ಕನ ಬಿಗ್ ಬಾಸ್ ಹೊರಗಡೆ ಕೂಡ ಕಳಿಸ್ಕೊಡ್ತು ಅಷ್ಟೇ ಗೌರವದಿಂದ. ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ಅಂದರೆ ನಾವು ಸಂಘಟನಾತ್ಮಕವಾಗಿ ಎಲ್ಲರೂ ಸಾಮಾನ್ಯವಾಗಿ ನಮ್ಮಲ್ಲಿ ಕಾರ್ಯಕರ್ತರು ಎಲ್ಲರೂ ಯಾವುದೇ ಹೆಣ್ಮಗಳಿದ್ರು ಅಕ್ಕ ಅಂತಲೇ ಕರೀತಾರೆ. ಸೊ ಆ ದೃಷ್ಟಿಕೋನದಲ್ಲಿ ಸ್ವಲ್ಪ ಜಾಸ್ತಿನೇ ಚೈತ್ರಕ್ಕ ಅಂತ ನಾನು ಕರೆಸ್ಕೊಂಡಿದ್ದೆ. ಆದರೆ ಬಿಗ್ ಬಾಸ್ ಅನ್ನೋ ಪ್ರಪಂಚ ಅಥವಾ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅನ್ನೋ ಪ್ರಪಂಚ ಅದನ್ನು ಹಾಗೆ ನೋಡುತ್ತಾ ಅನ್ನೋದೊಂದು ಅನುಮಾನ ನನಗಿತ್ತು. ಮತ್ತು ನಾನು ಅದನ್ನೇ ನಿರೀಕ್ಷೆ ಇಟ್ಕೊಂಡು ಹೋಗಿರಲಿಲ್ಲ, ಚೈತ್ರಕ್ಕ ಅಂತಲೇ ಕರಿಬೇಕು ಅನ್ನೋ ನಿರೀಕ್ಷೆ ಕೂಡ ನನಗೆ ಇರಲಿಲ್ಲ. ಆದರೆ ಸಹಜ ಅನ್ನುವ ಹಾಗೆ ಆ ಮನೆಯಲ್ಲಿದ್ದ ಸದಸ್ಯರು ಎಲ್ಲರೂ ಕೂಡ ಆ ಚೈತ್ರಕ್ಕ ಅನ್ನುವ ಆ ವ್ಯಕ್ತಿತ್ವವನ್ನು ಹಾಗೆ ಕಾಪಾಡ್ಕೊಂಡು ಹೋದ್ರು, ಅಷ್ಟೇ ಗೌರವಿಸಿದ್ರು. ಹಾಗಾಗಿ ಅದೊಂದು ಖುಷಿ ಇದೆ. ಅಂದರೆ ಒಂದು ಸೀಮಿತ ವರ್ಗಕ್ಕೆ ಇದ್ದ ಚೈತ್ರಕ್ಕ ಎಲ್ಲ ವರ್ಗಕ್ಕೂ ಚೈತ್ರಕ್ಕ ಆಗಿರೋದಕ್ಕೆ ಒಂದು ಖುಷಿ ಇದೆ. ಸೊ ಈಗ ನೀವು ಬಿಗ್ ಬಾಸ್ ಹೋಗುವ ಮುಂಚಿನ ದಿನಗಳು ಒಂದಷ್ಟು ಘಟನೆಗಳು ನಡೆದು ಹೋಯಿತು. ಅದರ ನಂತರ ನೀವು ಬಿಗ್ ಬಾಸ್ ಅನ್ನ ಯಾಕೆ ಹೇಗೆ ಆಯ್ಕೆ ಮಾಡಿಕೊಂಡ್ರೆ, ಅಥವಾ ಬಿಗ್ ಬಾಸ್ ಆಯ್ಕೆ ನಿಮಗೆ ಹೇಗೆ ಆಯ್ತು? ಅಂದರೆ ಬಿಗ್ ಬಾಸ್ನ ಆಯ್ಕೆ ಒಂದು ತುಂಬ ವಿಭಿನ್ನ ಇದು. ಯಾಕೆಂದರೆ ನಾನು ಈ ಹಿಂದೆನೂ ಇದರಲ್ಲೂ ಹೇಳಿದ್ದೆ, ಬಿಗ್ ಬಾಸ್ ವೇದಿಕೆಯಲ್ಲಿ ಕೂಡ ಹೇಳಿದ್ದೆ. ಅಂದರೆ ನನ್ನಂಥವ್ರು ಬಿಗ್ ಬಾಸ್ ಅಂತ ಕಾರ್ಯಕ್ರಮಗಳು ಯಾವಾಗಲೂ ಬೈಕೊಂಡೇ ಇದ್ದವರು. ನಾನು ಅದನ್ನು ಏನೋ ಒಂದು ಸ್ಕ್ರಿಪ್ಟೆಡ್ ಶೋ ಅನ್ನುವ ಥರನೇ ಯೋಚನೆ ಮಾಡ್ಕೊಂಡಿದ್ದವಳು. ಹಾಗಾಗಿ ಹಿಂದಿನ ರಿಯಾಲಿಟಿ ಶೋ ಕೂಡ ಬಿಗ್ ಬಾಸ್ ಕೂಡ ನನಗೆ ಅಪ್ರೋಚಸ್ಗಳು ಬಂದಿತ್ತು. ಅದರ ನನ್ನ ಜೊತೆಗೆ ತಂಡ ಕೂಡ ಹೇಳಿತ್ತು, ನನ್ನನ್ನು ಸಂಪರ್ಕ ಮಾಡಿದಾಗ ಈ ಘಟನೆ ನಡೆದಿರೋ ಕಾರಣ ಖಂಡಿತ ನಿಮ್ಮನ್ನು ಬಿಗ್ ಬಾಸ್ಗೆ ಕರಿತಾ ಇಲ್ಲ ಅಂತ. ಆದರೆ ಅದರ ಆಚೆಗೆ ನನಗೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ಕಾರಣ ಕೇಳಿದ್ರೆ ಯಾವುದೂ ಇಲ್ಲ, ನಾನು ಒಪ್ಕೊಳ್ಳೋದಕ್ಕೆ ಯಾವ ಕಾರಣಗಳು ಇರಲಿಲ್ಲ. ನಾನು ಯಾವುದೋ ಒಂದು ಪೂಜೆ ಮಾಡ್ತಾ ಇದ್ದೆ, ಅನಿರೀಕ್ಷಿತವಾಗಿ ಒಂದು ಕರೆ ಬರುತ್ತೆ. ಆ ಕರೆ ಬರುವಾಗ ನಮ್ಮಲ್ಲಿ ಈ ದೇವ್ರ ಪ್ರಸಾದ ಆಗೋದಿಲ್ಲ, ನಾವು ಸ್ವಲ್ಪ ಜಾಸ್ತಿ ನಂಬ್ತೇವೆ. ನಾನೇನೋ ಪೂಜೆ ಮಾಡ್ತಿದ್ದೇನೆ, ಶುಕ್ರವಾರ ಅವ್ರು ಫೋನ್ ಮಾಡ್ತಾರೆ, ಒಂದು 20 ನಿಮಿಷ ನಮ್ಮ ಸಂಘಟನೆ ಕಾರ್ಯಕರ್ತರ ಥರ ಮಾತಾಡ್ತಾರೆ ಅವರು. ನಾನು ಯಾರೋ ಕಾರ್ಯಕರ್ತರು ಅಂತಲೇ ಮಾತಾಡ್ತಿರ್ತೇನೆ. ಹಾಗೆ ಮಾತಾಡ್ತಾ ಅದಾದ ತಕ್ಷಣಕ್ಕೆ ಅವ್ರು ನಾವು ಬಿಗ್ ಬಾಸಿಂದ ಕರೆ ಮಾಡ್ತಿದ್ದೇವೆ ಅಂತ ಹೇಳ್ತಾರೆ. ನಾನು ಈಗಲೂ ನೆನಪು ಮಾಡ್ಕೊಳ್ತೇನೆ, ಅಜಯ್ ಸಿಂಹ ಅಂತ. ತುಂಬ ಚೆನ್ನಾಗಿ ನನಗೆ ಅವ್ರ ಅಪ್ರೋಚ್ ಇಟ್ಟ ರೀತಿಯೇ ಬಹಳ ಅದ್ಭುತವಾಗಿತ್ತು. ಅವ್ರು ಕೇಳೋ ಸಮಯಕ್ಕೆ ಸರಿಯಾಗಿ ದೇವ್ರ ಪ್ರಸಾದ ಆಯಿತು. ಸೊ ನಾನು ಇದು ಯಾವುದೋ ಒಂದು ದೈವದ ಮುನ್ಸೂಚನೆ ಅನ್ನುವ ಕಲ್ಪನೆ ಇಟ್ಕೊಂಡು ಅದಕ್ಕೆ ಒಪ್ಕೊಂಡಿದ್ದು. ಸೊ ಅದೇ ರೀತಿ ಅದು ಎಲ್ಲ ಒಂದು ರೀತಿ ದೈವದ ನಿರ್ಣಯ ಆಗಿತ್ತು ಅಂತ ನನಗಂತೂ ಈಗ ಅದು ನಿಜ ಅಂತ ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ಕಾರಣ ಇಲ್ಲ, ಅದೇ ದೈವ ಸಂಕಲ್ಪ ಅಂತ ಅನ್ಕೊಂಡು ಒಪ್ಕೊಂಡಿದ್ದೆ. ಬಿಗ್ ಬಾಸ್ ನೀವು ಇದ್ದಷ್ಟು ದಿವಸದ್ದು ಆ ಜರ್ನಿ ಹೇಗಿತ್ತು ನಿಮಗೆ? ಒಂಥರ ರೋಲರ್ ಕೋಸ್ಟರ್ ಥರ ಇತ್ತು. ಆದರೆ ಖುಷಿ ಇದೆ, ಯಾಕಂದ್ರೆ ನನ್ನ ಬದುಕು ಹೇಗಿತ್ತು ಹಾಗೆ ಬಿಗ್ ಬಾಸ್ ಕೂಡ ಇತ್ತು. ನನಗೆ ಬಿಗ್ ಬಾಸ್ ಕೂಡ ತುಂಬ ಸಲ ಹೇಳ್ತಿದ್ರು, ಹೊರಗಿನ ಜೀವನ ಹೇಗೆ ನಡೆಯುತ್ತೆ ಅದು ಸೇಮ್ ಬಿಗ್ ಬಾಸಲ್ಲೂ ನಡೆಯುತ್ತೆ, ಆದರೆ ಬಿಗ್ ಬಾಸಲ್ಲಿ ಒಂದು ಸ್ವಲ್ಪ ಬೇಗ ನಡೆಯುತ್ತೆ ಅಂತ. ಹಾಗೇನೇ ಇತ್ತು ನನ್ನ ಬದುಕಲ್ಲಿ. ಹೇಗೆ ನೀವೆಲ್ಲ ಏಳು ಬೀಳುಗಳನ್ನು ನೋಡಿದ್ದೀರಿ, ಕೊನೆಗೊಂದು ಸಕ್ಸಸ್ಸು ಅನ್ನೋ ಥರ ನೋಡ್ತೀರಿ, ಅದೇ ಥರ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಸೋಲುಗಳಿದ್ವು, ಗೆಲುವುಗಳಿದ್ವು, ಕೊನೆಗೊಂದು ಒಳ್ಳೆ ಉತ್ತಮ ಅನ್ನುವ ಗೆಲುವಿನಿಂದ ಹೊರಗಡೆ ಬರ್ತೀನಿ. ಅದೊಂಥರ ಒಂದು ಸಕ್ಸಸ್ಫುಲ್ ಜರ್ನಿ ಅಂತ ನಾನಂತೂ ಫೀಲ್ ಮಾಡ್ತೀನಿ. ಮತ್ತೆ ಈ ಬಿಗ್ ಬಾಸ್ ಇದು ಎಪಿಸೋಡ್ಸ್ ಎಲ್ಲ ನೋಡಿದ್ರೆ ನೀವು? ಇವತ್ತಿನ ತನಕ ನೋಡಿಲ್ಲ, ಒಂದೇ ಒಂದು ಎಪಿಸೋಡ್ ಇವತ್ತಿನ ತನಕ ನೋಡಿಲ್ಲ ನಾನು. ಒಂದು ಸಮಯನೂ ಸಿಕ್ಕಿಲ್ಲ. ಇನ್ನೊಂದೇನು ಅಂತಂದ್ರೆ ನನ್ನನ್ನು ಸೇರಿದಾಗ ತುಂಬ ಕಂಟೆಸ್ಟೆಂಟ್ಸ್ಗಳು ನಾವು ಸಿಕ್ಕಿದಾಗ ಮಾತಾಡ್ಕೊಳ್ತಿರ್ತೇವೆ, ನೋಡೋದಕ್ಕೆ ಮನ್ಸು ಬರೋದಿಲ್ಲ. ಈಗ ಹೊರಗಡೆ ಬಂದ್ಮೇಲೆ ಮತ್ತೆ ಅದೇ ಎಪಿಸೋಡ್ಸ್ ನೋಡೋದಕ್ಕೆ ಮನ್ಸು ಬರೋದಿಲ್ಲ. ಆ್ಯಂಡ್ ಆ ವಾತಾವರಣಗಳು ಏನೋ, ನಾವು ಬಿಗ್ ಬಾಸ್ ಒಳಗಡೆ ಅದೊಂದು ಆಟ ಅನ್ನೋ ಥರ ಜಗಳ ಮಾಡಿರ್ತೇವೆ, ಕಿತ್ತಾಡ್ತಿರ್ತೇವೆ, ಹೊರಗಡೆ ಅದನ್ನೆಲ್ಲ ಮರ್ತೆ ಹೊರಗಡೆಗೆ ಬರ್ತೇವೆ. ಹಾಗಿರುವಾಗ ಪುನಃ ಅದನ್ನ ನೋಡಿ ಯಾಕೆ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಳ್ಬೇಕು ಅನ್ನೋದೊಂದಿರುತ್ತೆ. ಇವತ್ತಿನ ತನಕ ಒಂದು ಎಪಿಸೋಡ್ ನೋಡಿಲ್ಲ ಅಲ್ಲ. ಅಂದ್ರೆ ಈಗ ಒಂದು ನೀವು ನಿಮ್ಮ ಜೊತೆಗಿದ್ದಂಥವ್ರ ಜೊತೆ ಅನ್ಯೋನ್ಯತೆ ಇರ್ಬೋದು, ಅಲ್ಲಿ ಓನ್ಲಿ ಫಾರ್ ದ ಫೈಟ್ ಅಥವಾ ಒಂದು ಗಲಾಟೆಗಳೇ ದೊಡ್ಡ ವಿಚಾರ ಅಂತ ಹೇಳೋದಿಲ್ಲ. ಎಷ್ಟೋ ಬಂಧಗಳಿರ್ತದೆ, ಒಂದು ಒಳ್ಳೆ ರೀತಿಯ ಫ್ರೆಂಡ್ಶಿಪ್ ಇರ್ತದೆ,
ಸೊ ಒಮ್ಮೆ ನೋಡಿ ಬಿಡುವ ಅಂತ ಹೇಳುವಂತ ಅಷ್ಟು ಆ ಭಾವನೆಗಳು ಬರುವುದಿಲ್ವಾ ಹೇಗೆ? ಬಹುಶಃ ನಂಗೆ ಗೊತ್ತಿಲ್ಲ, ನನಗ್ ಮಾತ್ರನಾ ಈ ಬೇರೆಯವ್ರಿಗೂ ಇದೆ ಹಾಗೆ ಅನ್ಸುತ್ತಾ ಅಂತ. ಸುಮಾರು ಜನರಿಗೆ ನಾನ್ ಕೇಳಿದಾಗ ಒಂದ್ 2-3 ಜನ ಕಂಟೆಸ್ಟೆಂಟ್ಸ್ ಅದನ್ನೇ ಹೇಳಿದ್ರು, ಇಲ್ಲ ನೋಡ್ಬೇಕು ಅಂತ ಅನ್ಸಲ್ಲ, ಬಿಕಾಸ್ ನಾವು ಒಳಗಡೆದಕ್ಕಿಂತ ತುಂಬಾ ಚೆನ್ನಾಗಿದ್ವಿ. ಯಾವುದೋ ಒಂದ್ ಸಂದರ್ಭದಲ್ಲಿ ನಾವು ತುಂಬಾ ಕ್ಲೋಸ್ ಆಗಿರೋರು ಏನೋ ಮಾತಾಡಿರೋದು ನಾವು ನೋಡಿದಾಗ ಅದು ಹೆಂಗ್ ಬಿಂಬಿತ ಆಗಿರುತ್ತೆ ನಮ್ಗೆ ಗೊತ್ತಿರಲ್ಲ. ಬಿಕಾಸ್ ಒಳಗಡೆ ಏನು 24 ಗಂಟೆ ನೀವು ಒಬ್ರ ಜೊತೆ ತುಂಬಾ ಕ್ಲೋಸ್ ಇರ್ತೀರಿ, ಒಂದ್ ಮನೆ ಒಳಗಡೆ ಕ್ಲೋಸ್ ಇರ್ತೀರಿ. ಆದ್ರೆ ಹೊರಗಡೆ ಟೆಲಿಕಾಸ್ಟ್ ಆಗುವಾಗ ಅದು ಬೇರೆ ರೀತಿಲೇ ಟೆಲಿಕಾಸ್ಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಂದೊಂದು ಪ್ರೋಮೋ ಬಂದಿತ್ತು, ನೀವು ನೋಡಿರ್ಬೋದು, ಆ ದೇವ್ರ ಮೇಲೆ ಚೀಟಿ ಇಟ್ಟಿರೋದು, ನಾನು ಕಲ್ಪನೆನೂ ಮಾಡ್ಕೊಂಡಿಲ್ಲ ಆ ತರ ಅದು ಕಾಣಿಸ್ಬಹುದು ಅಂತ. ನಮ್ಗೆ ಇದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ಅದ್ರ ಜೊತೆಗೆ ಆ ಸ್ಪೆಷಲ್ ಎಫೆಕ್ಟ್ಸ್ ಗಳಲ್ಲೆಲ್ಲ ನೋಡುವಾಗ ಅದೊಂಥರ ಬೇರೆನೆ ಭಾವನೆ ಮೂಡಬಹುದು ಅನ್ನೋ ಕಾರಣಕ್ಕೆ ನಾನು ಅದನ್ನ ನೋಡಕ್ ಹೋಗಿಲ್ಲ. ಇವತ್ತಿನ ಖಾಲಿ ಸ್ನೀಕ್ ಪೀಕ್ಸ್ಗಳು, ಶಾರ್ಟ್ ವಿಡಿಯೋಸ್ಗಳು ಬರುತ್ತಲ್ಲ ಅದನ್ನ ಮಾತ್ರ ಫೇಸ್ಬುಕ್ ಅಲ್ಲೆಲ್ಲ ನೋಡಿದ್ದೇನೆ. ಎಪಿಸೋಡ್ಸ್ ನೋಡಿದಿಲ್ಲ ಮೋಸ್ಟ್ಲಿ. ಇನ್ನೇನೋ ನೆಕ್ಸ್ಟ್ ಯಾವತ್ತಾದ್ರೂ ಫ್ರೀ ಆದಾಗ ನಾನು ನೋಡ್ಕೊಳ್ಬೋದು ಅನ್ಸುತ್ತೆ ಅದನ್ನ. ನೀವು ಬಿಗ್ ಬಾಸ್ಗೆ ಹೋದಾಗ ಇಡೀ ಕರ್ನಾಟಕದಾದ್ಯಂತ ನೀವು ಸುದ್ದಿ ಆಗಿರುವಂತದ್ದು ಹಿಂದೂ ಫೈರ್ ಬ್ರ್ಯಾಂಡ್ ಖ್ಯಾತಿಯ ಚೈತ್ರ ಕುಂದಾಪುರ ಅಂತ ಹೇಳೋ ರೀತಿ. ಬಿಗ್ ಬಾಸ್ ಒಳಗೆ ಹೋದ ನಂತರ ಎಲ್ಲಿಯೋ ನೀವು ಕಾಮಿಡಿಗೆ ಮಾತ್ರ ಸೀಮಿತ ಆಗಿ ಹೋದ್ರ ಅಂತ ಹೇಳುವಂತದ್ದು ಒಂದು ಭಾವನೆ ಬಂತು. ಹೌದು, ನನಗ ಆ ವಿಚಾರದಲ್ಲಿ ಅಂದ್ರೆ ನಾನು ಬಹಳ ಸ್ಪಷ್ಟ ಇದ್ದೆ. ಹೊರಗಡೆ ಕಾಣಿಸ್ತಾ ಇರುವ ಚೈತ್ರ ಕುಂದಾಪುರ ಬಿಗ್ ಬಾಸ್ ಮನೆ ಒಳಗಡೆ ಖಂಡಿತ ಕಾಣಲ್ಲ. ಆ ಚೈತ್ರ ಕುಂದಾಪುರ ಅನ್ನೋ ಆ ಕಿರೀಟನ ಕಳಚಿಟ್ಟು ಒಳಗಡೆ ಬರಬೇಕು ಅಂತ. ಮತ್ತು ಒಳಗಡೆ ಹೋಗ್ತಾ ಇದೆಯಲ್ಲ, ನಿಮಗೆ ಬಿಗ್ ಬಾಸ್ ಮನೆ ಹಾಗೆ ಮಾಡಿಬಿಡುತ್ತೆ. ನೀವು ಎಷ್ಟೇ ದೊಡ್ಡವರಾಗಿರಲಿ, ನಿಮ್ಗೊಂದು ಯಾವುದೇ ಒಂದು ಮೈಂಡ್ ಸೆಟ್ ಇರುತ್ತೆ, ನಾನು ಹೀಗೆ, ನನ್ನ ನೋಡೋರು ಹೀಗೆ ಇರ್ತಾರೆ ಅಂತ. ಸೊ ಅದರಿಂದ ಆಚೆಗೆ ನೀವು ಒಳಗಡೆ ಹೋದಾಗ ನಿಮ್ಮ ಒಳಗಡೆ ಇರುವ ಮಗುವನ್ನು ಅದು ಹೊರಗಡೆ ತೆಗೆಯುತ್ತೆ. ಎಷ್ಟೇ ಸ್ಟ್ರಿಕ್ಟ್ ಆಗಿರಲಿ, ಎಂಥವರೇ ಇರಲಿ, ಎಷ್ಟೇ ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋರಿದ್ರು ಅಳಿಸುತ್ತೆ, ನಗಿಸುತ್ತೆ, ಇದು ಮಾಡುತ್ತೆ. ಸೊ ಎಲ್ಲೋ ಒಂದು ಕಡೆ ನಾನು ಸಂಘಟನಾತ್ಮಕ ಬದುಕಿಗೆ ಬಂದಾಗ ಸುಮಾರು ಒಂದು 10-12 ವರ್ಷಗಳಾಯಿತು. ನಾನು ಕಾಲೇಜ್ ಡೇಸಿಂದಲೂ ಸಂಘಟನಾತ್ಮಕ ಇದರಲ್ಲೇ ಇದಿಲ್ಲ. ಆಗಿಂದಲೂ ನನಗಿಂತ ವಯಸ್ಸಲ್ಲಿ 3 ಪಟ್ಟು ದೊಡ್ಡವ್ರ ಹತ್ರದಿಂದ ಅಕ್ಕ ಅಂತ ಕರೆಸ್ಕೊಂಡವಳು. ಸೊ ಆ ಗಾಂಭೀರ್ಯತೆಯಿಂದ ಆಚೆಗೆ ನಾನು ಎಲ್ಲೋ ಒಂದು ಕಡೆ ವೈಯಕ್ತಿಕ ಬದುಕಿನ ಖುಷಿಗಳನ್ನು ಎಲ್ಲೋ ಒಂದು ಕಡೆ ಬದಿಗಿಟ್ಟಿದ್ದೆ, ಎಲ್ಲೋ ಗಂಟು ಕಟ್ಟಿ ಇಲ್ಲ ನಾನು ಗಂಭೀರವಾಗಿರಬೇಕು ಅನ್ನೋ ಥರ ಇದ್ದೆ ಅಂತ ಅನ್ನಿಸ್ತಿತ್ತು. ಸೊ ಬಿಗ್ ಬಾಸ್ ಮನೆ ನಾನು ಕಳ್ಕೊಂಡಿದ್ದ ಆ ಖುಷಿಯನ್ನು, ಆ ನಗುವನ್ನು ಮತ್ತೆ ವಾಪಸ್ ಕೊಡ್ತು. ಸೊ ಆ ವಿಚಾರದಲ್ಲಿ ನನಗೆ ಯಾವುದೇ ರಿಗ್ರೆಟ್ಸ್ ಇಲ್ಲ. ಓಕೆ, ಮತ್ತು ಜನ ಅದನ್ನು ಹಾಗೆ ಒಪ್ಕೊಂಡಿದ್ದಾರೆ. ಹೊರಗಡೆ ಬಂದಮೇಲೆ ಜನ ಹೇಗೆ ನಾನು ನೋಡ್ತಿದ್ದಾರೆ ಅದೇ ಹಳೆಯ ಚೈತ್ರ ಕುಂದಾಪುರ ಆಗಿ ನೋಡ್ತಿದ್ದಾರೆ. ಮತ್ತು ಅದು ಅಕ್ಸೆಪ್ಟಬಲ್. ತುಂಬ ಕಾಮಿಡಿ ಮಾಡೋ ಚೈತ್ರ, ಇಷ್ಟು ಗಂಭೀರವಾಗಿರೋ ಚೈತ್ರನೂ ಸಹಜವಾಗಿ ಇಷ್ಟು ಕಾಮಿಡಿ ಮಾಡ್ತಾರೆ ಅನ್ನೋದು ಎಲ್ಲೋ ಒಂದು ಕಡೆ ಸಾಮಾನ್ಯ ಕುಟುಂಬಗಳಿಗೆ ಬಹಳ ಇಷ್ಟ ಆಗಿದೆ, ಬಹಳ ರೀಚ್ ಆಗಿದೆ. ಅದು ಒಂದು ರೀತಿಲಿ ಸಕ್ಸಸ್ ಅಂತ ನಾನು ಭಾವಿಸ್ತೇನೆ ಅದನ್ನ. ಇನ್ನೊಂದೇನಂದ್ರೆ, ಈಗ ನಾವು ನೋಡುವಾಗ ಬಿಗ್ ಬಾಸ್ ಈಗ ಸುದೀಪ್ ಅವ್ರು ಇರ್ಬೋದು, ಅದ್ರಲ್ಲಿ ಬರುವಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿರ್ತಾರೆ. ಅವರ ಜೊತೆ ಅಂದ್ರೆ ನೀವು ಆಫ್ಟರ್ ಬಿಗ್ ಬಾಸ್ ಕೂಡ ಅವ್ರ ಜೊತೆ ಒಡನಾಟ ಹೇಗಿದೆ, ಹೇಗಿತ್ತು ಅಂತ? ತುಂಬ ಚೆನ್ನಾಗಿದೆ. ಸುದೀಪ್ ಸರ್ ಶೋ ಮುಗಿದ ಮೇಲೂ ಕರೆದಿದ್ರು ನಮ್ಮನ್ನೆಲ್ಲ. ಸೊ ಅವ್ರ ಮನೆಗೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಖುಷಿ. ಅಂದರೆ ನೀವು ಹೊರಗಡೆ ನೀವು ಹೇಗೆ ಎಪಿಸೋಡ್ಸ್ಗಳಲ್ಲಿ ನೋಡ್ತೀರಿ ಹಾಗಿರೋದೇ ಇಲ್ಲ, ಅದರಿಂದ ತುಂಬ ವಿಭಿನ್ನವಾಗಿರುತ್ತೆ. ಸೊ ಈಗಂತೂ ಎಲ್ಲರೂ ಒಂದು ರೀತಿಯಲ್ಲಿ ಒಂದು ಖುಷಿ ಇದೆ. ನಾನು ಸ್ವಲ್ಪ ಈ ಪಾರ್ಟಿಗಳಿಗೆಲ್ಲ ಹೋಗುವಂಥ ಇದ್ರೊಳಗೆ ಅಲ್ಲದೆ ಇರೋ ಕಾರಣಕ್ಕೆ ನಾನು ಅಷ್ಟು ಮೀಟಿಂಗ್ ಎಲ್ಲ ಸ್ವಲ್ಪ ಕಡಿಮೆ ನನಗೆ ಈಗ ಪ್ರೆಸೆಂಟ್ ನಡೀತಾ ಇರೋವಂಥ ಶೋನಲ್ಲಿ ಯಾರ್ಯಾರು ಕಂಟೆಸ್ಟೆಂಟ್ಸ್ಗಳು ಸಿಗ್ತಿದ್ದಾರೆ ಅವ್ರು ಮಾತ್ರ ಬಿಟ್ಟು ಅಲ್ಲಿ ಇಲ್ಲಿ ಫಂಕ್ಷನ್ಸ್ಗೆ ಹೋಗಿದ್ದಾಗ ಏನೋ ಸಿಗ್ತೇವೆ, ಅಷ್ಟು ಸಿಗ್ತಿದ್ದೇವೆ. ಬಟ್ ಆ ಬಾಂಧವ್ಯ ಬಿಗ್ ಬಾಸ್ ಮನೆ ಒಳಗಡೆ ಹೇಗಿತ್ತು ಅದಕ್ಕಿಂತ 100 ಪಟ್ಟು ಚೆನ್ನಾಗಿದೆ. ಎಲ್ಲರ ಜೊತೆಗೂ ತುಂಬ ಚೆನ್ನಾಗಿದೆ. ಈಗಂತೂ ಇನ್ನೂ ಜಾಸ್ತಿ ಅಂದರೆ ಬಿಗ್ ಬಾಸಿಂದ ಆಚೆಗೆ ಒಂದಷ್ಟು ಸೆಲೆಬ್ರಿಟಿಗಳು, ಫಿಲ್ಮ್ ಸ್ಟಾರ್ಸ್ಗಳು ಬೇರೆ ಬೇರೆ ಈವೆಂಟ್ಸ್ಗಳಲ್ಲಿ ಸಿಗ್ತಾರೆ. ಆ ವಾತಾವರಣ, ಆ ಪ್ರಪಂಚ ನಂಗೆ ತುಂಬ ಹೊಸ್ತು. ಆದರೆ ಅವ್ರು ನನ್ನನ್ನು ಒಪ್ಕೊಳ್ತಿರೋ ರೀತಿ ಇದೆಯಲ್ಲ, ತುಂಬ ಖುಷಿ ಆಗ್ತಿದೆ. ಈಗ ನನ್ನ ಲಿಮಿಟೆಡ್ ಬದುಕಿನ ಶೈಲಿಯನ್ನು ಅವ್ರು ಒಪ್ಕೊಳ್ತಾರೆ. ಈಗಿರೋ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲೂ ಅಷ್ಟೇ ನನಗೊಂದಷ್ಟು ಕಂಡೀಷನ್ಡ್ ಲೈಫ್ ಸ್ಟೈಲ್ ಇದೆ, ಅದಕ್ಕೆ ಯಾವತ್ತೂ ಎಲ್ಲೂ ಕೂಡ ಅವ್ರು ಇಲ್ಲ ಅಂತ ಹೇಳೋದಿಲ್ಲ. ಈಗ ಶುಭ ಪುಂಜ ಇರ್ಬೋದು, ಆ ಥರ ತುಂಬ ಜನ ಸೆಲೆಬ್ರಿಟೀಸ್ಗಳಿದ್ದಾರೆ, ಫಿಲ್ಮ್ ಪರ್ಸ್ನಾಲಿಟೀಸ್ಗಳಿದ್ದಾರೆ. ಅವರೆಲ್ಲರೂ ಒಪ್ಕೊಳ್ತಿರೋದು, ಆ ರೀತಿ ನನ್ನನ್ನು ಅವರು ಖುಷಿಲ್ ಚೈತ್ರಕ್ಕ ಅಂತ ಕರಿತಿರೋದು ಎಲ್ಲ ಒಂದು ರೀತಿ ಆ ಪ್ರಪಂಚದ ಮೇಲೆ ಇನ್ನೊಂಚೂರು ಗೌರವ ಜಾಸ್ತಿ ಮಾಡ್ತಾ ಇದೆ ಅಷ್ಟೇ. ಈಗ ನೀವು ಬಿಗ್ ಬಾಸ್ ಇಂದ ಹೊರಗೆ ಬರ್ತಾ ಇದ್ದಾಗೆ ಮತ್ತೆ ಒಂದು ರಿಯಾಲಿಟಿ ಶೋಗೆ ನೀವು ಒಪ್ಪಿಕೊಳ್ತೀರಾ, ಇದು ಹೇಗೆ ಆಯ್ತು? ಅಥವಾ ನಿಮಗೆ ರಿಯಾಲಿಟಿ ಶೋ ಮಾಡಬೇಕು ಅಂತ ಮತ್ತೆ ಅನಿಸ್ತಾ ಹೇಗೆ? ಇಲ್ಲ ಅಂದ್ರೆ ಅದು ಒಂದು ಅನಿರೀಕ್ಷಿತನೇ. ನಾನು ತುಂಬಾ ಲಾಸ್ಟ್ ಮೂಮೆಂಟಲ್ಲಿ ಅದಕ್ಕೆ ನಾನು ಒಪ್ಕೊಂಡಿದ್ದು. ನಾಳೆ ಶೂಟ್ ಇದೆ ಅಂತಂದ್ರೆ ಮುಂಚಿನ ದಿನ ನಾನು ಒಪ್ಕೊಂಡಿದ್ದೆ ಅದಕ್ಕೆ. ಸೊ ನನಗೆ ಬಿಗ್ ಬಾಸ್ನ ನಂತರ ಬೇರೆ ಯಾವುದೋ ಒಂದು ರಿಯಾಲಿಟಿ ಶೋಗೆ ಹೋಗಬೇಕು ಅನ್ನೋಂಥ ಕಲ್ಪನೆ ಕೂಡ ಇರಲಿಲ್ಲ. ನಾನು ಅದನ್ನು ಹಿಂಗೆ ಒಪ್ಕೋತೀನಿ ಅನ್ನೋ ಯೋಚನೆನೂ ಇರಲಿಲ್ಲ. ಬಟ್ ಹೊರಗಡೆ ಬಂದಿದ್ದು ಬಹುಶಃ ನಾನು ಈ 2 ವಾರ ಮುಂಚೆನೇ ಬಿಗ್ ಬಾಸಿಂದ ಹೊರಗಡೆ ಬರದೇ ಹೋಗಿದ್ದಿದ್ರೆ ಈ ಶೋಗೆ ಒಪ್ಕೊಳ್ತಿರ್ಲಿಲ್ವೇನೋ. ಸೊ ನಾನು 2 ವಾರ ಬೇಗ ಎಲಿಮಿನೇಟ್ ಆಗಿ ಬಂದಿದ್ದು ಒಂದು ಒಳ್ಳೇದು. ಯಾಕೆಂದರೆ ಈ 2 ವಾರದಲ್ಲಿ ಜನರ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. 12 ವರ್ಷದಲ್ಲಿ ನಂಗೆ ಯಾವ ಗುರುತಿಸುವಿಕೆ ಸಿಕ್ಕಿರಲಿಲ್ವೋ ಅದು ಈ ಶೋಯಿಂದ ಸಿಕ್ತು. ಇವತ್ತು
ತುಂಬ ಚಿಕ್ಕ ಮಕ್ಕಳು 2.5-3 ವರ್ಷ ಚಿಕ್ಕ ಮಕ್ಕಳು ಚೈತ್ರಕಾಂತ್ ಪ್ರೀತಿಸೋದು, ತುಂಬ ವಯಸ್ಸಾಗಿರೋರು ಪ್ರೀತಿಸ್ತಾ ಇರೋದು ನೋಡಿದಾಗ ಈ ಶೋ ಜೊತೆಗೆ ಇನ್ನೊಂದು ಓಕೆ ಇದು ಈ ಜನರ ಪ್ರೀತಿ ಇದೆ, ಸೊ ಇದಕ್ಕೆ ನಾನು ಎಲ್ಲೋ ಒಂದು ಕಡೆ ಇನ್ನೊಂಚೂರು ಜಸ್ಟಿಸ್ ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ಒಪ್ಕೊಂಡೆ. ಸೊ ಅದು ಒಂದು ರೀತಿ ಜನರ ರೆಸ್ಪಾನ್ಸೇ ಕಾರಣ. ನನಗೆ ಈಗಲೂ ನೆನಪಿದೆ, ನಾನು ಬಿಗ್ ಬಾಸಿಂದ ಬಂದು 1 ವೀಕ್ ಆಗಿತ್ತು. 1 ವೀಕ್ ನಂತರ ನಾನು ಬರ್ತೀನಿ. ಬಂದಾಗ ಕುಂದಾಪುರದವ್ರೆ ಒಂದು 3-4 ಜನ, ಒಂದಿಬ್ಬರು ಬರ್ತಾರೆ ಮನೆಗೆ. ನಂಗೆ ಅವ್ರು ಯಾರು ಅಂತಲೂ ಪರಿಚಯ ಇಲ್ಲ, ಹೀಗೆ ಕೇಳ್ಕೊಂಡು ಬರ್ತಾರೆ. ಅವ್ರು ಮಾತಾಡ್ತಾ ಹೇಳ್ತಾರೆ, ಅಕ್ಕ ನೀವು ಇನ್ನೊಂದು ಶೋನಲ್ಲಿ ಇರಬೇಕು. ತುಂಬ ಸಲ ಕಮೆಂಟ್ಸ್ಗಳನ್ನು ನೋಡುವಾಗ, ಇಲ್ಲ ಅಕ್ಕ ನೀವು ಮತ್ತೆ ಕಂಟಿನ್ಯೂ ಮಾಡಬೇಕು, ಬೇರೆ ಯಾವ್ದಾದ್ರು ಶೋನಲ್ಲಿ ಬನ್ನಿ ಅಂತ ತುಂಬ ಜನರ ರೆಸ್ಪಾನ್ಸ್ ನೋಡಿದಾಗ ಸರಿ ಇದೊಂದು ಪ್ರಯತ್ನ ಮಾಡೋಣ ಅಂತ ಅನಿಸ್ತು. ಹಾಗಾಗಿ ಇದನ್ನು ಒಪ್ಕೊಂಡೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೋಟೋಸ್ ಇರ್ಬೋದು ಎಲ್ಲ ನೋಡಿದಾಗ ಚೈತ್ರಾ ಕುಂದಾಪುರ ಮಾಡೆಲ್ ಆಗಿ ಬದಲಾಗಿದ್ದಾರಾ ಅಂತ ಹೇಳೋ ಒಂದು ಭಾವನೆ. ನಾನಂದ್ರೆ ಅದನ್ನು ಮಾಡೆಲ್ ಅಂತೇನೂ ತಗೊಳ್ಳೋದಿಲ್ಲ, ನನಗೆ ಆ ಜೀವನ ಶೈಲಿ ಸೆಟ್ ಆಗಲ್ಲ. ಆದರೆ ಅದೇ ಈ ಎಪಿಸೋಡ್ಸ್ಗಳು ಶೋಸ್ಗಳು ಬರೋ ಒಂದಷ್ಟು ಅಪರ್ಚುನಿಟಿಗಳು ಬರ್ತಾ ಇದೆ. ಸೊ ಅವಕಾಶಗಳು ಯಾವುದೇ ಇರಲಿ, ನನ್ನ ಪರಿಮಿತಿಯಲ್ಲಿದ್ದರೆ ಅದನ್ನು ನಾನು ಒಪ್ಕೊಳ್ತೇನೆ ಅನ್ನುವಂಥ ಕೆಟಗರಿಯವಳು. ಸೊ ನಾನು ಅವರಿಗೆ ಮೊದಲೇ ಹೇಳಿಬಿಡ್ತೇನೆ, ಯಾವುದೇ ಪ್ರಮೋಷನ್ಸ್ ಇರ್ಬೋದು ಏನೇ ಇರ್ಬೋದು, ನಾನು ನನ್ನ ಸೀರೆ ಕುಂಕುಮ ಬಿಟ್ಟು ಆಚೆಗೆ ಬರಲ್ಲ. ಅದೇ ಲಿಮಿಟೇಷನ್ ಒಳಗೆ, ಆ ಕಂಡೀಷನ್ ಒಳಗಡೆ ನೀವು ಮಾಡ್ತೀರಂತಾದ್ರೆ ಪರವಾಗಿಲ್ಲ ಅಂತ. ಸೊ ಅದಕ್ಕೆ ಎಲ್ಲರೂ ಒಪ್ಕೊಂಡು ನನಗೆ ತಕ್ಕ ಹಾಗೆ ಅವರು ಏನು ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ಹಾಗಾಗಿ ಒಂದಷ್ಟು ಫೋಟೋಶೂಟ್ಸ್ ಮಾಡ್ತಾ ಇದ್ದೇನೆ, ಸೀರೆಗಳದ್ದು ಆ ಥರದ ಫೋಟೋಶೂಟ್ಸ್ ಮಾಡ್ತಿದ್ದೇನೆ. ಸೊ ಅದರಲ್ಲಿ ಅಂದರೆ ಒಂದು ನನಗೇನು ಅನ್ಸೋದು ಅಂದ್ರೆ, ತುಂಬ ಜನ ಕೇಳ್ತಾರೆ ಇದು ಬೇಕಾ ಚೈತ್ರಕ್ಕನಿಗೆ, ಇದು ಬೇಕಾ, ತುಂಬ ಗಂಭೀರವಾಗಿರೋ ಜೀವನ ಶೈಲಿನಲ್ಲಿ ಇದ್ದವ್ರು ನೀವು ಇದನ್ನು ಯಾಕೆ ಮಾಡ್ತೀರಿ ಅಂತ. ಬಟ್ ನನಗೊಬ್ಬರು ತುಂಬ ಹಿರಿಯರು ಹೇಳಿದ್ದು, ನಮ್ಮ ಸಂಘಟನೆ ಹಿರಿಯರೇ ಹೇಳಿದ್ದು, ಒಂದು ವರ್ಗ ಇತ್ತು ನಾವು ತಲುಪೋಗಾಗದೇ ಇರೋ ವರ್ಗ. ಅಂದರೆ ನಮ್ಮ ಈ ಹಿಂದುತ್ವ ಸಂಸ್ಕೃತಿ ಸಂಪ್ರದಾಯಗಳ ಮನಸ್ಥಿತಿ ಇರುವಂಥ ಒಂದು ವರ್ಗ ಏನಿದೆ, ಈ ವರ್ಗ ಸಾಮಾನ್ಯ ವರ್ಗವನ್ನು ತಲುಪೋಕ್ಕಾಗ್ತಾನೆ ಇರಲಿಲ್ಲ. ಮನೆಯಲ್ಲಿರುವ ಹೆಂಗಸರು ಅಂದರೆ 15 ವರ್ಷದ ಒಳಗಿನ 10 ವರ್ಷದ ಒಳಗಿನ ಮಕ್ಕಳು, 45-50 ವರ್ಷ ದಾಟಿದ ಹೆಣ್ಮಕ್ಳು, ಇವರು ಮೊಬೈಲ್ಗಳು ಇನ್ಸ್ಟಾಗ್ರಾಮ್ಗಳು ಇಲ್ಲಿ ಇಲ್ಲದೆ ಇರುವಂಥ ಒಂದು ಕೆಟಗರಿ. ಈ ಕೆಟಗರಿಯನ್ನು ನಾವು ಸಂಪ್ರದಾಯವಾದಿಗಳು ತಲುಪೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬಹುಶಃ ನೀನು ತಲುಪಿದೀಯಾ ವರ್ಗವನ್ನು. ಬಿಗ್ ಬಾಸ್ನ ಒಳಗಡೆ ಇದ್ದು ಕೂಡ ನನಗೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ಸ್, ಎಲ್ಲೇ ಹೋದರೂ ನನಗೆ ಇವತ್ತಿಗೂ ಜನ ಮಾತಾಡ್ಸೋದೇನೆಂದರೆ, ನಮಗೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇಷ್ಟ ಆಗ್ತಿತ್ತು, ನೀವು ಹಾಕ್ತಿದ್ದು ಕುಂಕುಮ ಇಷ್ಟ ಆಗ್ತಿತ್ತು ಬಿಗ್ ಬಾಸ್ ಒಳಗಡೆ ಅಂತ. ಸೊ ಇದನ್ನು ಜನ ಒಪ್ಕೊಳ್ತಾರೆ ಅಂತಂದರೆ ಹೀಗೂ ಇರಬಹುದು. ನೀವು ರಿಯಾಲಿಟಿ ಶೋಗೆ ಹೋಗಬೇಕು ಅಂದರೆ, ಜನರ ಪ್ರೀತಿ ಗಳಿಸಬೇಕು ಅಂತಂದರೆ, ನಿಮ್ಮ ಸಂಸ್ಕೃತಿಯ ಪರಿಮಿತಿಯ ಒಳಗೆ ಇದ್ದುಕೊಂಡು ಕೂಡ ಈ ವರ್ಗವನ್ನು ತಲುಪಬಹುದು ಅನ್ನುವಂಥದ್ದು ಒಂದು ಸಂದೇಶ ಏನಿದೆಲ್ಲ, ಅದನ್ನು ನಾವು ಸಮಾಜಕ್ಕೆ ಕೊಡಬೇಕು. ನೀವು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನೀವು ಸೀರೆ ಇಲ್ಲದೆ ಮಾಡರ್ನ್ ಡ್ರೆಸ್ ಹಾಕಿ ಅರ್ಧಂಬರ್ಧ ಬಟ್ಟೆ ಹಾಕಲೇಬೇಕು ಅಂತಿಲ್ಲ. ನಿಮಗೂ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಆಗೋದಕ್ಕೆ ನೀವು ಸೀರೆನೂ ಉಟ್ಟರು ಆಗುತ್ತೆ. ನೀವು ಸಂಸ್ಕೃತಿಯ ಪಾಲನೆ ಮಾಡಿಕೊಂಡು ಆ ವರ್ಗವನ್ನು ತಲುಪಬಹುದು, ತುಂಬ ಚೆನ್ನಾಗಿ ಕಾಣಿಸ್ಬಹುದು ಅನ್ನೋ ಒಂದು ಸಂದೇಶ ಕೊಡೋದಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೊಂದಿಲ್ಲ ಅಂತ ನಾನು ನಂಬ್ತೇನೆ. ಸೊ ನನಗೆ ಬಹಳ ಹಿರಿಯರು ಅದನ್ನು ಹೇಳಿದ್ರು, ನೀನು ಆ ವರ್ಗವನ್ನು ತಲುಪಿದ್ಯಾ, ಒಂದು ಸಂದೇಶ ನಾವು ಕೊಡಬೇಕಿದೆ. ಜನ ಒಪ್ಕೊಳ್ತಾರೆ, ಸಮಾಜ ಒಪ್ಕೊಳುತ್ತೆ. ಕುಂಕುಮ, ಸೀರೆ, ಬಳೆ, ಈ ಸಂಸ್ಕೃತಿಯನ್ನು ಸಮಾಜ ಒಂದು ಬೇರೆಯ ಕೆಟಗರಿ ಒಪ್ಕೊಳ್ಳುತ್ತೆ. ರಿಯಾಲಿಟಿ ಶೋಗಳಿಗೂ ಅದು ಓಕೆ ಆಗುತ್ತೆ, ಅದಿದ್ರೂ ನೀವು ಅದಕ್ಕೆ ಹೋಗಬಹುದು ಅನ್ನೋದನ್ನು ತಲುಪಿಸ್ಬಹುದು, ಯಾಕೆ ಬಿಡ್ತೀಯಾ ಅಂತ. ಸೊ ನನಗದೆಲ್ಲೋ ನಿಜ ಅಂತ ಅನ್ನಿಸ್ತು. ಹಾಗಾಗಿ ಹೌದು, ಇದೊಂದು ಒಳ್ಳೆ ರೈಟ್ ಪ್ಲ್ಯಾಟ್ಫಾರ್ಮ್ ಈ ಥರದ್ದು ಒಂದು ಸಂದೇಶ ತಲುಪಿಸೋದಕ್ಕೆ ಅಂತ. ಹಾಗಾಗಿ ಅದಕ್ಕೆ ನಾನು ಅದಕ್ಕೊಂಥರ ಒಪ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡೆ. ಅದೊಂದು ರೀತಿ ಹೊಸ ಅನುಭವ. ಈಗ ಇನ್ನೊಂದೇನೆಂದರೆ, ಚೈತ್ರಾ ಕುಂದಾಪುರ ಫೈರ್ ಬ್ರ್ಯಾಂಡ್ ಖ್ಯಾತಿಯನ್ನು ಪಡ್ಕೊಂಡು ಹೋದರೂ ಕೂಡ ನೀವು ಇತ್ತೀಚಿನ ದಿನಗಳಲ್ಲಿ ಮನೋರಂಜನಾ ಕ್ಷೇತ್ರದಲ್ಲೇ ಮುಂದುವರಿತಾ ಹೋಗ್ತೀರಾ, ಅಥವಾ ಫೈರ್ ಬ್ರ್ಯಾಂಡ್ ಚೈತ್ರ ಮತ್ತೆ ಬರ್ತಾರಾ ಹೇಗೆ ಅಂತ? ಇಲ್ಲ, ತಿಂಗಂದ್ರೆ ನಾನು ಮಾಡ್ತಿದ್ದ ಕೆಲಸಗಳನ್ನು ಯಾವತ್ತೂ ಬಿಡೋದಿಲ್ಲ, ಅದನ್ನು ಮಾಡೇ ಮಾಡ್ತೇನೆ. ಇದೊಂದು ಅವಕಾಶಗಳು ಬಂದಿದೆ ಅನ್ನುವ ಕಾರಣಕ್ಕೆ ಅದನ್ನು ಒಪ್ಕೊಂಡಿದ್ದೇನೆ ಬಿಟ್ಟು ಪೂರ್ತಿಯಾಗಿ ಇದರಲ್ಲೇ ಇರ್ತೇನೆ ಅನ್ನುವಂಥ ಯಾವ ಯೋಚನೆಗಳು ನನಗೀಗಿಲ್ಲ. ನಾನು ಈಗ ಮಾಡ್ತಾ ಇರೋ ಕೆಲಸಗಳಿಗೆ ಇನ್ನಷ್ಟು ವೇಗ ಸಿಕ್ಕಿದೆ, ಇನ್ನಷ್ಟು ಅಂದರೆ ಬರೋರು ಜಾಸ್ತಿ ಆಗ್ತಿದ್ದಾರೆ. ಈಗ ನಾನು ಮೊನ್ನೆ ಅಷ್ಟೇ ಒಂದು ಧಾರ್ಮಿಕ ಸಭೆಗೆ ಹೋಗಿದ್ದೆ, ಧರ್ಮಸಭೆ ಬೆಳಗಾವಿನಲ್ಲಿ ಹೋಗಿದ್ದೆ. ಅಲ್ಲಿಗೆ ಬಹುಶಃ ಆ ಥರದೊಂದು ಧರ್ಮಸಭೆಗೆ ನಾನು ಮುಂಚೆ ಹೋಗ್ತಿದ್ದಾಗ ಎಷ್ಟು ಜನ ಬರ್ತಿದ್ರು, ಅದಕ್ಕಿಂತ 10 ಪಟ್ಟು ಜನ ಈಗ ಮೊನ್ನೆಗೆ ಬಂದಿದ್ರು. ಅಂದರೆ ಅವರು ಬಿಗ್ ಬಾಸಲ್ಲಿದ್ದ ಚೈತ್ರನ ನೋಡೋದಕ್ಕೆ ಬಂದರು. ಆದರೆ ಅಲ್ಲಿ ಬಂದ ಮೇಲೆ ನನಗೆ ಈಗಲೂ ನೆನಪಿದೆ, ಒಬ್ಬರು ಶಿಕ್ಷಕರು ಬೆಳಗಾವಿನಲ್ಲಿ ಮಾತಾಡ್ತಿದ್ರು, ನಾವು ಬಿಗ್ ಬಾಸ್ನಲ್ಲಿ ನೋಡಿದ ಚೈತ್ರಾಗೂ ಈ ಧರ್ಮಸಭೆಯಲ್ಲಿ ಮಾತಾಡಿದ ಚೈತ್ರಾಗೂ ತುಂಬ ವ್ಯತ್ಯಾಸ ಇತ್ತು, ನಾವು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯೂ ಇರುತ್ತೆ ಅಂತ. ಸೊ ಅಲ್ಲಿ ನಾನೆಲ್ಲೋ ವಿಭೂತಿ ಬಗ್ಗೆ, ರೇಣುಕಾಚಾರ್ಯರ ಬಗ್ಗೆ, ಮಹಾಪುರುಷರುಗಳ ಬಗ್ಗೆ ಮಾತಾಡಿದಾಗ ಬರದೇ ಇದ್ದವರು, ಧರ್ಮಸಭೆಗಳಿಗೆ ಹಿಂದುತ್ವದ ಕಾರ್ಯಕ್ರಮಗಳಿಗೆ ಬರದೇ ಇದ್ದ ಜನ ಬಿಗ್ ಬಾಸ್ನ ಹೆಸರಿನ ಮೂಲಕ ಬರ್ತಾರೆ ಮತ್ತು ನಾವು ಹೇಳುವ ಮಾತನ್ನು ಕೇಳ್ತಾರೆ ಅಂದರೆ ಇದು ನಿಜವಾದ ಸಕ್ಸಸ್.
ಸೊ ನನಗೆ ಬೇಕಿರೋದಿದೆ, ತಲುಪೋದಕ್ಕೆ ಆಗದೇ ಇರುವ ವರ್ಗಕ್ಕೆ ನಮ್ಮ ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು, ಧರ್ಮಾಚರಣೆಗಳನ್ನು ತಲುಪಿಸ್ಬೇಕು ಅನ್ನೋದು. ಸೊ ಬಿಗ್ ಬಾಸ್ ನಾನು ಮಾಡ್ತಿದ್ದ ಕೆಲಸಕ್ಕೆ ಬಹುಶಃ ನಾನು ಇನ್ನೊಂದು 30-40 ವರ್ಷ ಕಷ್ಟಪಟ್ಟಿದ್ರು ಇಷ್ಟು ದೊಡ್ಡ ಸಂಖ್ಯೆಯನ್ನು ತಲುಪೋದಕ್ಕೆ ಆಗ್ತಿರ್ಲಿಲ್ಲ. ಈಗ ತಲುಪ್ತಾ ಇದ್ದೇನೆ. ಸೊ ಇದು ಒಂದು ರೀತಿ ನನ್ನ ಕೆಲಸಕ್ಕೆ ಇನ್ನಷ್ಟು ವೇಗ ಕೊಟ್ಟಿದೆ, ಇನ್ನೊಂದಷ್ಟು ಜಾಸ್ತಿ ಚೈತನ್ಯ ಕೊಟ್ಟಿದೆ, ರೀಚ್ ಕೊಟ್ಟಿದೆ ಅಂದ್ಕೊಳ್ತೇನೆ. ನಾನು ಆ ಕೆಲಸ ಜಾಸ್ತಿ ಮಾಡ್ಕೊಂಡು ಹೋಗ್ತೇನೆ. ಈಗ ನೀವು ಬಿಗ್ ಬಾಸ್ಗೆ ಹೋಗುವ ಮುಂಚೆ ಆದಂತಹ ವಿವಾದಗಳು, ಆ ಕೇಸ್ಗಳು ಈಗ ಯಾವ ಹಂತದಲ್ಲಿದೆ? ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಒಂದು ಹಂತದಲ್ಲಿ ಬದುಕಲ್ಲಂತೂ ಗೆದ್ದಿದ್ದೇನೆ. ಯಾವ ಕಾರಣಕ್ಕೆ ಚೈತ್ರನ ಮೇಲೆ ಸುಳ್ಳು ಅಪವಾದ ಹಾಕಲಾಯಿತು, ಚೈತ್ರ ವೇದಿಕೆಗೆ ಬರಬಾರ್ದು, ಚೈತ್ರ ಹಿಂದುತ್ವದ ಕೆಲಸಕ್ಕೆ ಬರಬಾರ್ದು, ಚೈತ್ರ ಸಮಾಜದ ನಡುವೆ ಜನರ ಪ್ರೀತಿ ಗಳಿಸಬಾರ್ದು ಅನ್ನುವ ದುರುದ್ದೇಶ ಇಟ್ಕೊಂಡೇ ಆ ಸುಳ್ಳು ಕೇಸನ್ನು ಹಾಕಲಾಗಿತ್ತು. ಇವತ್ತಿಗೆ ಅವರ ಆ ಪ್ರಯತ್ನ ವಿಫಲ ಆಗಿದೆ ಅಂದ್ಕೊಳ್ತೇನೆ. ಬಹುಶಃ ಆ ಕೇಸ್ ಆಗದೆ ಹೋಗಿದ್ರೆ ನಾನು ಬಿಗ್ ಬಾಸ್ ಒಪ್ಕೊಳ್ತಿರ್ಲಿಲ್ಲ, ನನಗೆ ಬಿಗ್ ಬಾಸ್ ಅವಕಾಶ ಬಂದಿದ್ರು ನಾನು ಬಿಗ್ ಬಾಸ್ ಒಪ್ಕೊಳ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಹಾಗೆ ಸುಳ್ಳು ಅಪವಾದ ಹಾಕಿದ್ದ, ಸುಳ್ಳು ಕೇಸ್ ಹಾಕಿದವ್ರಿಗೆ ಧನ್ಯವಾದ ಹೇಳ್ತೇನೆ. ಸೊ ನಿಮ್ಮ ಅಪವಾದಗಳಿಂದ ನನಗಿವತ್ತು ಒಂದು 30 ವರ್ಷ ಜಾಸ್ತಿ ಕೆಲಸ ಮಾಡಿದ್ರು ಸಿಗದೆ ಇರೋಷ್ಟು ದೊಡ್ಡ ರೀಚ್ ಸಿಕ್ಕಿದೆ, ದೊಡ್ಡ ಅಭಿಮಾನದ ವರ್ಗ ಸಿಕ್ಕಿದೆ. ಸೊ ಹಾಗಾಗಿ ನಾನು ಹೇಳ್ತೇನೆ, ಅದೇ ಅಪವಾದ ಅನ್ನುವ ಏನು ಉಳಿಪೆಟ್ಟುಗಳು ಬೀಳಬೇಕು, ಆಗಲೇ ನಾವು ಒಂದು ಪರಿಪೂರ್ಣವಾಗಿರುವ ಮೂರ್ತಿ ಆಗೋದಕ್ಕೆ ಸಾಧ್ಯ ಅಂತ. ಸೊ ನನಗೆ ಧನ್ಯವಾದ ಹೇಳ್ತೇನೆ ಮತ್ತು ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸ್ತೇನೆ. ಈಗ ಕರ್ನಾಟಕದ ಎಲೆಕ್ಷನ್ಗಳು ಬಂದಾಗ ಇರ್ಬೋದು, ಕರ್ನಾಟಕದಾದ್ಯಂತ ಈಗ ಫೈರ್ ಬ್ರ್ಯಾಂಡ್ ಖ್ಯಾತಿಯಿಂದ ನೀವು ಎಲ್ಲ ಕಡೆ ಭಾಷಣಗಳನ್ನು ಮಾಡ್ತಾ ಇದ್ರಿ, ಎಲೆಕ್ಷನ್ಗಳಲ್ಲಿ ಅವ್ರು ವಿನ್ ಆಗೋದಕ್ಕೆ ನೀವು ಒಂದು ಮೋರಲ್ ಸಪೋರ್ಟ್ ಕೊಡ್ತಾ ಇದ್ರಿ. ಆದರೆ ಈ ವಿವಾದ ಅಂತ ಹತ್ತಿರ ಬಂದ ಕೂಡಲೇ ಎಷ್ಟೋ ನಾಯಕರು ನಿಮ್ಮಿಂದ ದೂರ ಸರಿತಾರೆ, ಯಾರು ಸಪೋರ್ಟಿಗೆ ಬರೋದ ಹಂತಕ್ಕೆ ಬಂದು ನಿಲ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಅಂದರೆ ನಾನು ಬಂದ ರೀತಿನೇ ಹಾಗೆ. ಕಾರಣ ಏನು ಅಂತ ಕೇಳಿದ್ರೆ, ನಾನು ಯಾರ ಚೌಕಟ್ಟಿನ ಒಳಗೆ ಇದ್ದವಳಲ್ಲ. ಮುಂಚಿನಲ್ಲೂ ಇಷ್ಟು ವರ್ಷ ಸಂಘಟನಾತ್ಮಕ ಜೀವನದಲ್ಲಿ ನೀವು ಯಾರಾದರೂ ಒಬ್ಬರ ಹತ್ರ ಚೈತ್ರ ಇಂಥವ್ರ ಹತ್ರ ಮಾತಾಡ್ಸಿದ್ರೆ ಕೇಳ್ತಾಳೆ, ಅವಳು ಇಂಥವ್ರು ಹೇಳಿದ್ದನ್ನ ಕೇಳ್ತಾಳೆ ಅನ್ನೋ ಥರದ ಕೆಟಗರಿ ಹುಡುಗಿ ನಾನು ಆಗಿರಲಿಲ್ಲ. ನಾನು ಸ್ವಂತವಾಗಿ ನಾನು ಏನು ಸಾಧಿಸಿದ್ದೀನಿ ಅದೆಲ್ಲವೂ ಕೂಡ ನನ್ನ ಸ್ವಂತ ಪ್ರಯತ್ನದಿಂದ ಮತ್ತು ಯಾರ ಸಹಾಯ ಇಲ್ಲದೆ ಬಂದವಳು. ಹಾಗಾಗಿ ನಾನು ಮುಂಚಿನಲ್ಲೂ ಹಾಗೆ, ಯಾರೋ ಒಬ್ಬರು ಹೇಳ್ತಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಗುಲಾಮ್ಗಿರಿ ಮಾಡ್ಕೊಂಡು ಇದ್ದಿರಲಿಲ್ಲ. ಹಾಗಾಗಿ ಬೇರೆಯವರ ಮಾತನ್ನು ಕೇಳಲಿಲ್ಲ ಅಂತ ಅಂದಮೇಲೆ, ಅವರ ರಿಸ್ಟ್ರಿಕ್ಷನ್ಸಲ್ಲಿ ಇರಲಿಲ್ಲ ಅಂದಮೇಲೆ, ನಾನು ಕಷ್ಟದಲ್ಲಿದ್ದಾಗ ಅವ್ರು ಬರಬೇಕು ಅಂತ ನಾನು ಕೇಳೋದು ಇಲ್ಲ, ನಿರೀಕ್ಷೆನೂ ಮಾಡೋದಿಲ್ಲ. ನಾನು ಮುಂಚಿನಲ್ಲೂ ಹಾಗೆ, ಅಂದರೆ ಯಾರದ್ದಾದರೂ ಏನು ಜಿ ಹುಜೂರ್ ಅಂತ ಸಲಾಮ್ ಹೊಡ್ಕೊಂಡಿರುವಂಥ ಮನಸ್ಥಿತಿಲಿ ಇಲ್ದಿದ್ದ ಕಾರಣಕ್ಕೆ ಅವ್ರು ಬರಬೇಕು ಅಂತ ನಾನು ಕೇಳೋದಿಲ್ಲ. ಸಹಜ, ಸಮಸ್ಯೆಗಳನ್ನು ಎದುರಿಸೋ ಶಕ್ತಿ ಇದ್ದರೆ ಮಾತ್ರ ಈ ಫೀಲ್ಡಿಗೆ ಬನ್ನಿ ಅಂತ ನಾನು ಹೇಳ್ತೀನಿ. ನನ್ನ ಹತ್ರ ತುಂಬ ಜನ ಹೆಣ್ಮಕ್ಳು ಕೇಳ್ತಾರೆ, ನಾವು ನಿಮ್ಮಾಗಬೇಕು, ನಾವು ಧರ್ಮ ಸಂಸ್ಕೃತಿ ಕೆಲಸ ಮಾಡಬೇಕು ಅನ್ನುವಾಗ ನಾನು ಹೇಳ್ತೀನಿ, 100 ಸಮಸ್ಯೆಗಳು ಬರುತ್ತೆ, ನೀವು ಒಬ್ಬರೇ ಎದುರಿಸ್ತೀರಿ ಅಂತಾದರೆ ಮಾತ್ರ ಅದ್ರ ಜೊತೆಗೆ ಬನ್ನಿ. ಇದು ನನಗೆ ಅಂತಲ್ಲ, ಇದು ಚೈತ್ರಾಗ ಮಾತ್ರ ನಾನು ಕೇಳಿದ್ರೆ ಹಾಗೆ ಇಲ್ಲ. ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿದ್ದಾಗ ಎಷ್ಟು ಜನ ನಾಯಕರು ಯಡಿಯೂರಪ್ಪನವ್ರ ಜೊತೆಗೆ ನಿಂತರು, ಪಕ್ಷನೇ ಬಿಟ್ಟು ಹೊರಗಡೆ ಬಂದರು. ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದಾಗ ಎಷ್ಟು ಜನ ನಾಯಕರು ಬಂದರು, ಇಡೀ ಪಕ್ಷ ಇನ್ಕ್ಲೂಡಿಂಗ್ ಅಮಿತ್ ಶಾ, ನಮಗೂ ಜನಾರ್ದನ್ ರೆಡ್ಡಿಗೂ ಸಂಬಂಧನೇ ಇಲ್ಲ ಅಂದರು. ಫೈನಲಿ ಅವರು ಈಗ ಭಾಜಪಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇದು ಕಾಮನ್ ಪೊಲಿಟಿಕ್ಸ್ ಇರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ಇರಬಹುದು, ತುಂಬ ಸಹಜ ಅಂತ ಅನ್ನಿಸ್ಕೊಳ್ಳುವಂಥ ಪ್ರಕ್ರಿಯೆ. ಹಾಗಾಗಿ ಇಲ್ಲಿ ನಿಲ್ಲಬೇಕು ಅಂತಂದ್ರೆ ನೀವು ಸ್ವಂತ ಕಾಲ ಮೇಲೆ, ಸ್ವಂತ ಶಕ್ತಿಯ ಮೇಲೆ ಸಮಸ್ಯೆಯನ್ನು ಎದುರಿಸೋ ತಾಕತ್ತಿದ್ರೆ ಮಾತ್ರ ಬರಬೇಕು. ಇದಕ್ಕೆ ಬಂದ್ಮೇಲೆ ಹಿಂದೆ ತಿರುಗಿ ನೋಡೋ ಹಾಗಿಲ್ಲ, ಅವ್ರು ಬರಲಿ ಇವ್ರು ಬರಲಿ ನೋಡೋದಕ್ಕಾಗಲ್ಲ. ಆದರೆ ನಂಗೆ ತುಂಬ ಜನ ನಾಯಕರು ಮಾರಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಇವತ್ತಿಗೂ ನಾನು ಹೋದಾಗ ನನಗೆ ಕೊಡ್ತಾ ಇರುವಂತಹ ಬೆಂಬಲಗಳು ನನಗೆ ನಿಜವಾಗ್ಲೂ ಅದು ತುಂಬ ಖುಷಿ ಕೊಡುತ್ತೆ. ಮತ್ತು ಕಾರ್ಯಕರ್ತರು ಬಹಳ ದೊಡ್ಡ ಪಡೆ ಇವತ್ತಿಗೂ ತುಂಬ ಗಟ್ಟಿಯಾಗಿ ನಿಂತಿದೆ. ನಂಬಲ್ಲ, ನಾನು ಕೇಸಾದ ಸಂದರ್ಭದಲ್ಲೂ ಕೂಡ ದೊಡ್ಡ ವರ್ಗ, ರಾಜ್ಯದ ಮೂಲೆಯಿಂದ ಬಹಳ ದೊಡ್ಡ ಕಾರ್ಯಕರ್ತರು ನಾನು ನೋಡೋಕೆ ಬರೋರು, ನನಗೆ ಬೆಂಬಲವಾಗಿ ನಿಂತಿದ್ರು. ಈ ಪ್ರೀತಿ ಇದೆಯಲ್ಲ, ಬಹುಶಃ ಎಲ್ಲ ಒಂದು ಕಡೆ ನಾನು ಅನ್ಕೊಳ್ತಿರ್ತೀನಿ, ಈ ಥರ ಘಟನೆಗಳಾಗಬೇಕಾಗ ನಮ್ಮವ್ರು ಯಾರು ಅಂತ ನಮಗೆ ಅರ್ಥ ಆಗಿಬಿಡುತ್ತೆ, ನಿಜವಾಗ್ಲೂ ನನ್ನ ಶಕ್ತಿ ಏನು ಅಂತ ಅರ್ಥ ಆಗುತ್ತೆ ಅಂತ. ಸೊ ನನಗೆ ಎಲ್ಲ ಒಂದು ಕಡೆ ಜಳ್ಳು ಕಾಳುಗಳು ಹಾರು ಹೋಗಿದೆ, ಗಟ್ಟಿ ಕಾಳುಗಳು ನನ್ನ ಜೊತೆ ನಿಂತಿದ್ವು ಅಂತ ಅನಿಸಿತ್ತು. ಸೊ ಆ ಗಟ್ಟಿ ಕಾಳುಗಳ ಸಂಖ್ಯೆ ಈಗ ಜಾಸ್ತಿ ಆಗಿದೆ. ಖುಷಿ ಇದೆ. ನಾನು ಅದು ಯಾರೋ ನಾಯಕರು ಇದು ಮಾಡಲಿ ಅಂತ ನಾನು ನಂಬಲ್ಲ, ಯಾಕಂದ್ರೆ ನಾಯಕರುಗಳು ಯಾವತ್ತೂ ಶಾಶ್ವತ ಅಲ್ಲ. ನಮ್ಮ ಜೊತೆಗೆ ನಿಲ್ಲೋದು ಕಾರ್ಯಕರ್ತರು ಮಾತ್ರ ಯಾವಾಗಲೂ. ಸೊ ಅಂಥ ಕಾರ್ಯಕರ್ತರು ಅವತ್ತೂ ಇದ್ರು, ಇವತ್ತೂ ಇದ್ದಾರೆ. ಹಾಗಾಗಿ ನಾನು ಅದನ್ನು ನಿರೀಕ್ಷೆ ಮಾಡೋದಿಲ್ಲ ಅಂತ. ಈಗ ಚೈತ್ರಾ ಕುಂದಾಪುರ ಅವರು ಒಳ್ಳೆಯ ಮಾತುಗಾರ್ತಿ ಅಂತ ಹೇಳುವಂಥದ್ದು ಗೊತ್ತಿರೋ ವಿಚಾರ. ಆ ಮಾತುಗಳೇ ಚೈತ್ರನ ಮೇಲೆ ವಿವಾದಗಳು ಆಗ್ಲಿಕ್ಕೆ ಕಾರಣವಾ? ಏನು ಗೊತ್ತಾ, ನಾನು ಅನ್ಕೊಳ್ತೇನೆ, ಸಮುದ್ರ ಮಥನದಲ್ಲಿ ಅಮೃತ ಸಿಗಬೇಕು ಅಂತಂದರೆ ಕಾರ್ಕೋಟಕ ವಿಷಯವನ್ನು ಹೊರಗಡೆ ಬರಲೇಬೇಕಾಗಿತ್ತು. ಸೊ ನಿಮ್ಗೆ ಯಾವುದೋ ಒಂದು ವಿಚಾರ ನಿಮಗೆ ಬದುಕು ಕೊಡ್ತಾ ಇದೆ, ಯಾವುದೋ ಒಂದು ವಿಚಾರ ಸಮಾಜಕ್ಕೆ ಏನೋ ಒಳ್ಳೇದು ಮಾಡ್ತಾ ಇದೆ ಅಂದಾಗ ಅದರಲ್ಲಿ ಒಂದಷ್ಟು ಏನೋ ಸಮಸ್ಯೆಗಳು ನಿಮಗೆ ಖಂಡಿತ ಬರಬಹುದು, ತಪ್ಪಿಲ್ಲ. ಆದರೆ ಅದನ್ನು ಎದುರಿಸ್ಕೊಳ್ಳೋ ಶಕ್ತಿ ಇದೆ ಅಂತ. 90% ನಿಮಗೆ ಒಳ್ಳೇದೇ ಆಗ್ತಿದೆ, ಎಲ್ಲ ಒಂದು 10% ನಿಮಗೆಲ್ಲ ವಿವಾದಗಳು ಬರ್ತಿದೆ ಅಂತಂದರೆ
ಪರವಾಗಿಲ್ಲ 10% ತಗೊಳ್ಳೋಣ. ಯಾಕಂದ್ರೆ ಬರುವ ಟೀಕೆಗಳು ವಿವಾದಗಳು ಗಿಂತ 100 ಪಟ್ಟು ಜಾಸ್ತಿ ನಿಮಗೆ ಪ್ರೀತಿ ಗೌರವ ಸಿಗ್ತಾ ಇದೆ, ಅವಕಾಶಗಳು ಸಿಗ್ತಾ ಇದೆ ಅಂದಾಗ ಇದೊಂಚೂರು ಇರುತ್ತೆ, ತೊಂದರೆ ಇಲ್ಲ. ಒಳ್ಳೆ ಗದ್ದೆ ಪೈರು ಕೊಡುವಂಥ ಗದ್ದೆನಲ್ಲಿ 1-2 ಕಳೆಗಿಡಗಳು ಇದ್ದೇ ಇರುತ್ತೆ, ಒಪ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಅಂತ. ಈಗ ಈ ಹಿಂದಿನ ಘಟನೆಗಳಿರ್ಬೋದು, ಈಗ ಚೈತ್ರಾ ಕುಂದಾಪುರ ಅವರು ವಿವಾದಗಳಿಗೆ ಬಸಿಲುಕಿದ ಕೂಡಲೇ ಸೈಲೆಂಟ್ ಆಗ್ತಾರೆ. ಯಾವುದೇ ರೀತಿ ಅಂದ್ರೆ ಈಗ ಯಾವುದೋ ಒಂದು ಇಶ್ಯೂ ಆದಾಗ ಹೆಚ್ಚಿನ ಸ್ಟೇಟ್ಮೆಂಟ್ಸ್ಗಳು ಜಾಸ್ತಿ ಬರ್ತಾ ಇರ್ತದೆ. ಅಂದ್ರೆ ಈಗ ಯಾರ ಬಗ್ಗೆ ವಿವಾದಗಳು ಬಂದಾಗ, ಆದ್ರೆ ಚೈತ್ರಾ ಅವರ ಮೇಲೆ ವಿವಾದ ಬಂದಾಗ ಚೈತ್ರಾ ಏನು ಸ್ಟೇಟ್ಮೆಂಟ್ಸ್ ಇರೋದಿಲ್ಲ, ತುಂಬಾ ಸೈಲೆಂಟ್ ಆಗ್ತಾರೆ ಅಂತ ಹೇಳುವ ಮಾತು. ಹಾಗೇನಿಲ್ಲ, ನನಗೆ ಯಾವುದಕ್ಕೆ ಕೊಡಬೇಕು ಅದಕ್ಕೆ ಮಾತ್ರ ಮಾತಾಡ್ತೇನೆ ನಾನು ನಂಬಿರೋದು ಒಂದು ಚಿಂತನೆ ಏನು ಅಂತ ಕೇಳಿದ್ರೆ, ನೀವು ಬೊಗಳುವ ಪ್ರತಿ ನಾಯಿಗೂ ಕಲ್ಲಿಸಿತ ಕೂತ್ಕೊಂಡ್ರೆ ನೀವು ಮುಂದೆ ಹೋಗೋದಕ್ಕಾಗೋದಿಲ್ಲ ಅನ್ನೋದು. ಹಾಗಾಗಿ ಯಾರಾದರೂ ಟೀಕೆ ಟಿಪ್ಪಣಿಗಳು ಮಾಡಿದ್ರೆ, ವಿವಾದಗಳಂತಂದರೆ ನನಗೆ ಎಷ್ಟು ಕೊಡಬೇಕು, ಯಾರಿಗೆ ನಾನು ಆನ್ಸರ್ ಕೊಡಬೇಕು ಅವ್ರಿಗೆ ಮಾತ್ರ ಉತ್ತರ ಕೊಡ್ತೇನೆ. ಜಗತ್ತಲ್ಲಿರೋ ಎಲ್ಲರಿಗೂ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ, ಎಲ್ಲರನ್ನೂ ಸರಿ ಮಾಡಿಕೊಂಡು ಎಲ್ಲರನ್ನೂ ಕನ್ವಿನ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಆ ಗೋಜಿಗೆ ಹೋಗಲ್ಲ. ನನಗೇನು ಸರಿ ಕಾಣುತ್ತೆ ಅದನ್ನು ನಾನು ಹೇಳ್ತೀನಿ, ಒಪ್ಕೊಳ್ಳೋರು ಒಪ್ಕೊಳ್ತಾರೆ, ಇಲ್ವಾ ಅವ್ರನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೇನೆ ಅಷ್ಟೇ. ನನಗೆ ಜಗತ್ತಲ್ಲಿ ಎಲ್ಲರನ್ನೂ ಮೆಚ್ಚಿಸ್ಕೊಂಡು ಕೂತ್ಕೊಳ್ಳೋಕೆ ಯಾರಿಗೂ ಆಗೋದಿಲ್ಲ. ಹಾಗಾಗಿ ಆ ಅವಶ್ಯಕತೆನೂ ನನಗಿಲ್ಲ. ನನ್ನನ್ನು ಮೆಚ್ಚೋರು ಹೇಗಿದ್ರೂ ಮೆಚ್ಕೊಳ್ತಾರೆ. ಹಾಗಾಗಿ ನಾನು ಯಾರಿಗೂ ಮೆಚ್ಚೋದಕ್ಕೋಸ್ಕರ ಹೋಗೋದಿಲ್ಲ. ಮೆಚ್ಚೋದಕ್ಕೆ ಹೋಗಬೇಕು ಅಂತಂದರೆ ನಾವು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಸೊ ನಂಗೆ ಅದರ ಅವಶ್ಯಕತೆ ಯಾವತ್ತೂ ಬಂದಿಲ್ಲ ಅಂತ. ಈಗ ಚೈತ್ರಾ ಕುಂದಾಪುರ ಅವರು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆಯಾ, ಅಥವಾ ಈಗಿರುವ ಸೆಲೆಬ್ರಿಟಿ ಪ್ರೊಫೈಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಾ ಹೇಗೆ? ಇಲ್ಲ ನೋಡಿ, ನಾನು ಜೀವನದಲ್ಲಿ ಯಾವುದನ್ನೂ ಪ್ಲ್ಯಾನ್ ಮಾಡಿ ಪಡ್ಕೊಂಡೋಳಲ್ಲ. ನಾನು ಈ ಹಿಂದೂ ಸಂಘಟನೆಯ ಇದಕ್ಕೂ ಕೂಡ ಫುಲ್ ಫ್ಲೆಡ್ಜ್ಡ್ ಆಗಿ ಬರ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅದೊಂದು ಅನಿರೀಕ್ಷಿತ ಘಟನೆ. ಗಂಗಾವತಿ ಚುನಾವಣೆ ಆಗದೆ ಹೋಗಿದ್ರೆ, ಪರೇಶ್ ಮೆಸ್ತಾ ಪ್ರಕರಣ ಆಗದೆ ಹೋಗಿದ್ದಿದ್ರೆ ಬಹುಶಃ ನಾನು ಜರ್ನಲಿಸ್ಟಾಗಿ ಕಂಟಿನ್ಯೂ ಆಗ್ತಿದ್ದೆ, ನ್ಯೂಸ್ ಆ್ಯಂಕರ್ ಆಗಿ ಕಂಟಿನ್ಯೂ ಆಗ್ತಿದ್ದೆ. ಅದೊಂದು ಅನಿರೀಕ್ಷಿತ ನನಗೆ. ಸೊ ಅದು ಭಗವಂತ ಅದನ್ನು ಪ್ಲ್ಯಾನ್ ಮಾಡಿದ್ದ, ಹಾಗಾಗಿ ಅಲ್ಲಿಗೆ ಹೋದೆ. ಇದು ಅಷ್ಟೇ ಅನಿರೀಕ್ಷಿತ. ಬಿಗ್ ಬಾಸ್ ಅನ್ನೋದು ನಾನೇನು ಪ್ಲ್ಯಾನ್ ಮಾಡಿದ್ದಲ್ಲ, ಸಾಧ್ಯನೂ ಇಲ್ಲ ಪ್ಲ್ಯಾನ್ ಮಾಡೋದಕ್ಕೆ. ಅನಿರೀಕ್ಷಿತವಾಗಿ ಬರ್ತಾ ಇರೋವಂಥ ಅವಕಾಶಗಳು. ನಾನು ಬದುಕನ್ನು ಬಂದ ಹಾಗೆ ಸ್ವೀಕಾರ ಮಾಡ್ಕೊಂಡು ಹೋಗೋಳು. ನನ್ನ ಪಾಲಿಗೆ ಏನು ಬರುತ್ತೆ ಅದನ್ನು ಭಗವಂತ ಕೊಡ್ತಾನೆ. ನಾನು ಬದುಕಿಗೋಸ್ಕರ ಏನು ಪ್ಲ್ಯಾನ್ ಮಾಡ್ಬೋದು ಅದಕ್ಕಿಂತ ಅದ್ಭುತವಾಗಿ ದೇವ್ರು ನನಗೋಸ್ಕರ ಪ್ಲ್ಯಾನ್ ಮಾಡ್ತೇನೆ ಅಂತ ನಾನು ನಂಬೋಳು. ಹಾಗಾಗಿ ಎಲ್ಲಿ ತನಕ ಯಾವ್ದು ಇರಬೇಕು, ಯಾವುದನ್ನು ಯಾವಾಗ ಕಿತ್ಕೊಳ್ಬೇಕು ಅಂತ ದೇವ್ರಿಗೆ ಗೊತ್ತಿರುತ್ತೆ. ಸೊ ಬಂದದ್ದನ್ನು ಬಂದಾಗ ಸ್ವೀಕಾರ ಮಾಡ್ತೇನೆ. ಹಾಗೆ ಇರಬೇಕು, ಹೀಗೆ ಇರಬೇಕು ಅಂತ ಯಾವ ಪ್ಲ್ಯಾನು ಮಾಡಲ್ಲ. ಗೋ ವಿತ್ ದ ಫ್ಲೋ ಅಷ್ಟೇ. ನನ್ನ ಹತ್ರ ಯಾರು ಕೇಳೋದು ನಾನು ಹಾಗೆ ಹೇಳ್ತೀನಿ, ಹೀಗಾಗಬೇಕು, ಹೀಗೆ ಮಾಡಬೇಕು. ತುಂಬ ಪ್ಲ್ಯಾನ್ ಹಾಕಬೇಡಿ, ಯಾಕಂದರೆ ದೇವ್ರ ಪ್ಲ್ಯಾನ್ ಬೇರೆನೇ ಇರುತ್ತೆ. ಸೊ ಭಗವಂತ ನೀನು ಕೊಟ್ಟಾಗ ನಾನು ಇಡ್ತೇನೆ ಅಂತಂದ್ರೆ ಅವ್ನು ನನಗಿಂತ ತುಂಬ ಅದ್ಭುತವಾಗಿರೋ ಪ್ಲ್ಯಾನ್ ಮಾಡ್ತಾನೆ ಅಂತ ಬಹುಶಃ ನಾನು ಹಾಗೆ ಹೋಗ್ತೀನಿ. ಅದಕ್ಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಈಗ ವಿವಾದಗಳು ಸೃಷ್ಟಿಯಾದಾಗ ನೀವು ಎಷ್ಟು ಕುಗ್ಗಿ ಹೋಗ್ತೀರೋ ಅಂತ ಹೇಳೋದ್ರ ಜೊತೆಗೆ ನಿಮ್ಮ ಸಂಬಂಧಿಕರು, ಅಂದರೆ ಈಗ ನಿಮ್ಮ ತಂದೆ ತಾಯಿ ಇರ್ಬೋದು, ತಂಗಿ ಇರ್ಬೋದು, ಅಂದ್ರೆ ಸಮಾಜದ ಮಧ್ಯೆ ನಾವು ಬದುಕುವಂಥವ್ರು, ಅಲ್ಲಿ ಒಂದಷ್ಟು ಪ್ರೆಷರ್, ಅಂದ್ರೆ ನಿಮಗೆ ಅಪವಾದಗಳು ಇರುವ ವಿವಾದದ ಜೊತೆಗೆ ಹೊಸ ಅಪವಾದಗಳನ್ನ ನೀವು ಕೇಳಬೇಕಾಗಿ ಬರ್ತದೆ. ಆ ಪರಿಸ್ಥಿತಿಗಳು ನಿಮ್ಮ ತಂದೆ ತಾಯಿ ಹೇಗಿದ್ರು, ಅದೇ ನಿಮ್ಮ ತಂಗಿ ಹೇಗೆ ನಿಮಗೆ ಸಪೋರ್ಟ್ ಕೊಟ್ಟರು, ಮತ್ತು ನೀವು ಹೇಗೆ ಅದನ್ನು ತಗೊಂಡ್ರಿ? ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತೆ. ಯಾಕಂದರೆ ನನಗೆ ಅಂಥದ್ದೊಂದು ಒಳ್ಳೆ ಕುಟುಂಬ ಸಿಕ್ಕಿದೆ. ಬಹುಶಃ ಬೇರೆ ಯಾವುದೇ ಹೆಣ್ಣುಮಗಳಿಗಾಗಿದ್ರು ಕೂಡ ಇಷ್ಟು ಕೌಟುಂಬಿಕವಾಗಿರುವಂಥ ಬೆಂಬಲ ಸಿಗ್ತಿರ್ಲಿಲ್ವೇನೋ. ಒಂದಂದರೆ ನನಗೆ ಹಿಂದೆ ಕೂಡ, ಅಂದರೆ ನಾನು ಸಂಘಟನಾತ್ಮಕ ಕೆಲಸ ಮಾಡ್ತಿದ್ದಾಗಲೂ ಕೂಡ ಅಪವಾದಗಳು ಬರ್ತಿದ್ದಾಗ ಜನ ಕೊಡ್ತಿದ್ದಂಥ ಸಪೋರ್ಟ್, ನಮ್ಮ ಮನೆಯವ್ರಿಗೆ ಮನೆ ತನಕ ಬಂದು ನಮ್ಮ ಅಪ್ಪ ಅಮ್ಮಂಗೆ ಧೈರ್ಯ ಹೇಳೋರು, ಊರವರು ತುಂಬ ಸಪೋರ್ಟ್ ಮಾಡ್ತಾರೆ. ಊರಿನವರು ನನಗೆ ಇವತ್ತಿಗೆ ನಮ್ಮ ಅಪ್ಪ ಅಮ್ಮ ಇಷ್ಟು ಗಟ್ಟಿಯಾಗಿ ಸ್ಟ್ರಾಂಗಾಗಿ ಮೆಂಟಲಿ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನನ್ನ ಊರಿನವರು. ನಮ್ಮಮ್ಮ ಎಲ್ಲೇ ಹೋದರೂ ಸಹ ನಮ್ಮ ಸುತ್ತಮುತ್ತ ಇರೋವಂಥ ಊರಿನವ್ರು ಎಲ್ಲರೂ ಕೂಡ ಏನೂ ಯೋಚನೆ ಮಾಡಬೇಡಿ, ಅವಳು ನಮ್ಮ ಊರಿಗೆ ಹೆಮ್ಮೆ, ಅವಳು ಮಾಡ್ತಾ ಇರೋ ಸರಿಯಾಗಿದೆ ಅಂತ ತಿಳಿದವ್ರು ತುಂಬ ಜನ ನಮ್ಮ ಅಮ್ಮಂಗೆ ಧೈರ್ಯ ಕೊಡೋರು. ಹಾಗಾಗಿ ಬಹುಶಃ ನಾನು ಕುಂದಾಪುರದಂಥ ಊರಲ್ಲಿ ಹುಟ್ಟಿರೋದಕ್ಕೂ ಪುಣ್ಯ ಮಾಡ್ತೀನಿ. ಯಾಕಂದರೆ ಊರಿನವರು ನಮ್ಮ ಅಮ್ಮನ್ನೆಲ್ಲ ಅಷ್ಟು ಗಟ್ಟಿಯಾಗಿ, ಮಾನಸಿಕವಾಗಿ ಅಷ್ಟು ಗಟ್ಟಿಯಾಗಿ ಬೆಂಬಲ ಕೊಡದೆ ಹೋಗಿದ್ರೆ ನಮ್ಮ ಅಪ್ಪ ಅಮ್ಮ ಅಷ್ಟು ಸ್ಟ್ರಾಂಗ್ ಆಗ್ತಿರ್ಲಿಲ್ಲ. ಸೊ ಫ್ಯಾಮಿಲಿಗೊಂದು ಮಾನಸಿಕ ಬೆಂಬಲವನ್ನು ಊರು ಕೂಡ ಕೊಡ್ತು. ಜೊತೆಗೆ ನನ್ನ ಲೈಫ್ ಹೇಗೆ ಅಂತ ಕೇಳಿದ್ರೆ, ನಿಮ್ಗೆ ಎಷ್ಟು ವಿವಾದ ಬರುತ್ತೆ ಅಷ್ಟು ನಾನು ಮೇಲಕ್ಕೆ ಹೋಗಿದ್ದೀನಿ ಪ್ರತಿ ಬಾರಿನೂ ಕೂಡ. ಸೊ ನನಗೆ ಯಾವಾಗೆಲ್ಲ ವಿವಾದ ಬಂದು ಕುಗ್ಗಿದ್ದೀನಿ, ಇನ್ನೊಂದು ವಿದಿನ್ ಇಯರಲ್ಲಿ ನಾನು ಮತ್ತೆ ಸಕ್ಸಸ್ ನೋಡಿದ್ದೀನಿ. ಆ ಥರದೊಂದು ಬದುಕನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಮನೆಯವ್ರಿಗೆ ನೋಡಿ, ಈಗ ಒಂದು ವಿವಾದ ಆದಾಗ ಕುಗ್ಗಿದ್ರು, ಬಟ್ ಅದ್ರ ನಂತರ ಬಿಗ್ ಬಾಸ್ ಕೊಟ್ಟ ಅವಕಾಶಕ್ಕೆ ಇವತ್ತು ನಮ್ಮ ಅಮ್ಮನ ಜೊತೆಗೆ ಇವಾಗ ಸೆಲ್ಫಿ ತಗೊಳ್ತಾ ಇರೋರು ನೋಡಿದಾಗ ಅಮ್ಮನೇ ಅಂತಾರೆ ಜೀವನದಲ್ಲಿ ಎಲ್ಲದೂ ಒಳ್ಳೇದೇ ಆಗುತ್ತೆ ಅಂತ. ಸೊ ಆ ಥರದ ಇದು ಯಾವುದೋ ಒಳ್ಳೇದು ಸಿಗುತ್ತಾ ಇದೆ ಅನ್ನೋವಾಗ ಯಾಕೆ ಬರೀ ಕೆಟ್ಟದ್ದು ಮಾತ್ರ ನೋಡ್ಬೇಕು ನಾವು? ತುಂಬ ಒಳ್ಳೇದು ದೊಡ್ಡದೇ ಸಿಗ್ತಾ ಇದೆ. ಎಲ್ಲೋ ಚಿಕ್ಕದಾಗಿರೋ ಒಂದು ಸಣ್ಣ ಕೆಟ್ಟದ್ದನ್ನು ಎಲ್ಲರ ಬದುಕಲ್ಲೂ ನಡೆಯುತ್ತೆ, ನಡ್ಸ್ಕೊಂಡು ಸೀದಾ ಮುಂದಕ್ಕೆ ಹೋಗಬೇಕು. ಯಾರ ಜೀವನದಲ್ಲೂ ಬರೀ ಸಿಹಿ ಇರಲ್ಲ. ನಿಮಗೆ ದೊಡ್ಡ ದೊಡ್ಡ ಸಿಹಿ ಸಿಗಬೇಕು ಅಂದರೆ ಚಿಕ್ಕ ಚಿಕ್ಕ ಸ್ವಲ್ಪ ತಕ್ಕ ಮಟ್ಟಿನ ದೊಡ್ಡ ಕಹಿಯನ್ನು ನೀವು ಅನುಭವಿಸ್ಬೇಕು. ಯಾರ ಲೈಫ್ ಪರ್ಫೆಕ್ಟ್ ಇದೆ, ಯಾರಿಗೆ ಕಷ್ಟ ಇಲ್ಲ,
ಯಾರಿಗ ಆರೋಪ ಇಲ್ಲ, ಯಾರಿಗ ಅಪವಾದ ಅಲ್ಲ. ಜಗತ್ತಲ್ಲಿರುವ ಪ್ರತಿ ಮನುಷ್ಯನಿಗೂ ಸಂಕಷ್ಟ ಅಪವಾದ ಇದ್ದೇ ಇರುತ್ತೆ. ಬಟ್ ನಾನು ಸ್ವಲ್ಪ ಲಕ್ಕಿ, ನನಗೆ ಅಪವಾದಗಳು ಸಂಕಷ್ಟಗಳು ಎಷ್ಟು ಬಂದಿದೆಯೋ ಅದ್ರ 100 ಪಟ್ಟು ಜಾಸ್ತಿ ಸಕ್ಸಸ್ಗಳ ಕೂಡ ಅದ್ರ ಬೆನ್ನಿಗೆ ಸಿಕ್ಕಿದೆ. ಹಾಗಾಗಿ ಸಕ್ಸಸ್ ಸಿಗೋವಾಗ ಖುಷಿ ಸಿಕ್ಕೇ ಸಿಗುತ್ತೆ. ನಮ್ಮ ಮನೆಯಲ್ಲಿ ಅಮ್ಮ ಯಾವಾಗಲೂ ಹೇಳ್ತಾರೆ, ನೀನು ಅವಮಾನ ಎದುರಿಸುವಾಗ ಮಾತ್ರ ನಿನ್ನ ಜೊತೆಗಿರೋದಲ್ಲ, ನೀನು ಸನ್ಮಾನ ಎದುರಿಸಿದಾಗ ತಗೊಂಡಾಗ ಜನ ಗೌರವ ಕೊಟ್ಟಾಗ ನೀನು ಇಷ್ಟೆಲ್ಲ ಮರ್ಯಾದೆ ತಂದು ಕೊಟ್ಟಾಗ ನಮ್ಮ ಮಗಳು ಅಂತ ನಾವು ಹೆಮ್ಮೆಲೆ ಹೇಳ್ಕೊಂಡಿದ್ದೇವೆ. ಎಲ್ಲರೂ ಕರೆದಿದ್ದಾರೆ ಚೈತ್ರ ಕುಂದಾಪುರ ಅಪ್ಪ ಅಮ್ಮ ಅಂತ. ಈಗ ನೀನು ಅಪವಾದ ತಗೊಂಡಿದ್ದೀಯ ಅಂದ ತಕ್ಷಣಕ್ಕೆ ನಮ್ಗೆ ಆ ಖುಷಿ ಹೋಗೋದಿಲ್ಲ. ಸೊ ಈಗಲೂ ತಗೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿನ ತಗೊಳ್ತೇವೆ. ಇದಕ್ಕಿಂತ ದೊಡ್ಡದು ನೀನೇನೋ ಒಳ್ಳೆದನ್ನೇ ತರ್ತೀಯ ಅಂತ ನಂಬಿಕೆ ಇದೆ, ಅದಕ್ಕೂ ಕಾಯ್ತೇವೆ ಅಂತ. ಸೊ ಆ ಕಾಯುವಿಕೆಗೂ ದೇವರು ಫಲ ಕೊಟ್ಟಿದ್ದಾನೆ. ಹಾಗಾಗಿ ಅದೊಂಥರ ಅದೇ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿರೋದು. ನನ್ನ ವಿಷಯದಲ್ಲಿ ಸ್ವಲ್ಪ ದೊಡ್ಡದೇ ಆಗ್ತಿದೆ. ಅಪವಾದನೂ ದೊಡ್ಡ ಮಟ್ಟದಲ್ಲಾಗುತ್ತೆ, ಸಕ್ಸಸ್ಸು ದೊಡ್ಡ ಮಟ್ಟದಲ್ಲೇ ಸಿಗುತ್ತೆ. ಸೊ ಅದು ಖುಷಿ ಇದೆ ಅಷ್ಟೇ. ಈಗ ನಿಮ್ಮ ತಂದೆ ತಾಯಿಗಿರ್ಬೋದು, ನಿಮ್ಮ ತಂಗಿಗಿರ್ಬೋದು, ನಿಮ್ಮ ಆ ಹೋರಾಟಗಾರ್ತಿ ಫೈರ್ ಚೈತ್ರ ಕುಂದಾಪುರ ಇಷ್ಟ ಆಗ್ತಾ ಇದಾರ ಅಥವಾ ಈಗ ಸೆಲೆಬ್ರಿಟಿ ಚೈತ್ರ ಇಷ್ಟ ಆಗ್ತಾ ಇದಾರ? ಎರಡು ಅವ್ರಿಗೆ ಇಷ್ಟ. ಅಂದ್ರೆ ನಮ್ಮಮ್ಮ ಹೇಗೆ ಅಂದ್ರೆ ನನ್ನ ಭಾಷಣಗಳನ್ನ ತುಂಬಾ ಇಷ್ಟಪಡ್ತಿದ್ದವರು. ಸೊ ಅದೊಂಥರ ಬೇರೆ. ಈಗ ಸಿಗ್ತಾ ಇರುವಂತ ರೀಚ್ ಏನಿದೆ, ಇದು ಸುತ್ತ ಜನ ಅಮ್ಮನ್ಗೆ ಹೇಳ್ತಾ ಇರುವಂತ ಒಪಿನಿಯನ್ಸ್ ಏನಿದೆ, ಅದು ಕೂಡ ಎರಡು ಸೇಮ್ ಆಗಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಈಗ್ಲಿಗೂ ಅವ್ರಿಗೆ ಹಳೆ ಭಾಷಣಗಳನ್ನ ಕೇಳೋದು ಮತ್ತು ಈಗಲೂ ಭಾಷಣ ಅಂತಂದಾಗ ಅವ್ರಿಗೊಂದು ಖುಷಿ ಬೇರೆನೇ ಇರುತ್ತೆ. ಸೊ ಎರಡನ್ನ ಸಮತೋಲನವಾಗಿ ತಗೊಂಡೋಗಿದ್ದಾರೆ. ಅಂದರೆ ಅಮ್ಮ ಹೇಳ್ತಾರೆ ನಮಗೇನು ತೀರೋ ವ್ಯತ್ಯಾಸ ಆಗೋದಿಲ್ಲ, ಯಾಕಂದ್ರೆ ನಮಗೆ ಹೊರಗಡೆ ಜನ ಏನು ಹೇಳ್ತಾರೆ ಅದು ಮಾತ್ರ ಕೇಳೋದು. ಒಂದು ಖುಷಿ ಜಾಸ್ತಿ ಏನು ಅಂದರೆ ಅಮ್ಮಂಗೆ ಟಿ ವಿಲಿ ನೋಡೋಕ್ಕಾಗತ್ತೆ, ನಾನು ಈ ರಿಯಾಲಿಟಿ ಶೋ ಮಾಡೋದು, ನಾನು ಭಾಷಣ ಮಾಡೋದು ಅಮ್ಮಂಗೆ ನೋಡೋಕ್ಕಾಗಲ್ಲ. ಸೊ ಅದೊಂದು ಎಕ್ಸ್ಟ್ರಾ ಇದಷ್ಟೇ. ಬಟ್ ಎರಡನ್ನೂ ತುಂಬ ಖುಷಿಯಲ್ಲಿ ತಗೊಂಡೋಗ್ತಾರೆ ಅವರು. ಈಗ ಚೈತ್ರ ಕುಂದಾಪುರ ಅವರಿಗೆ ಬಿಗ್ ಬಾಸ್ ಅಲ್ಲಿ ನೀವು ಇದ್ದಾಗ ಕೆಲವರಿಗೆ ಇತ್ತು ಕಾಫಿನೇ ಬೇಕು, ಟೀನೇ ಬೇಕು, ಈ ತರ ಎಲ್ಲ ರಿಕ್ವೈರ್ಮೆಂಟ್ಸ್ಗಳನ್ನ ನೀವು ಯಾವ್ದು ಆ ರೀತಿ ಎಲ್ಲದಕ್ಕೂ ನ್ಯೂಟ್ರಲ್ ಫೇಸ್. ನಿಮಗೆ ಯಾವ್ದು ಆಹಾರ ಇಷ್ಟ ಆಕ್ಚುಲಿ? ನಂಗೆ ಕುಚ್ಚಲಕ್ಕಿ ಗಂಜಿ ಇಷ್ಟ, ನಿಮಗೆ ಗೊತ್ತು. ಅಂದರೆ ನಾವು ಉಡುಪಿ ಮಂಗಳೂರಿನವ್ರಿಗೆ ಅದಿಲ್ಲದೆ ಆಗಲ್ಲ. ಅಲ್ಲಿ ಅದು ಒಂದಿಲ್ಲದೆ ನಂಗೆ ಹೆಲ್ತ್ ತುಂಬ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಅದು ಅಲ್ಲಿನ ಬೆಂಗಳೂರು ವಾತಾವರಣಕ್ಕೂ ಮತ್ತು ಅಲ್ಲಿನ ಫುಡ್ ಏನಿದೆ, ನಾವು ಸ್ವಲ್ಪ ಈ ಬೇಳೆ ಸಾರುಗಳೆಲ್ಲ ನಮಗೆ ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಆಗುತ್ತೆ, ನಮ್ಮ ಬಾಡಿ ನೇಚರಿಗೆ ಅದು ಅಡ್ಜಸ್ಟ್ ಆಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೆ ಅದು ಬಿಟ್ಟು ನಾನು ಅದೇ ಸುದೀರ್ಘ ಸಾಮಾಜಿಕ ಇದರಲ್ಲೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರಿಂದ ಪ್ರತಿನಿತ್ಯ ಬೇರೆ ಬೇರೆ ಊರಿಗೆ ಹೋಗ್ತಿದ್ದೆ, ಬೇರೆ ಬೇರೆ ಊರಿನ ಆಹಾರಗಳನ್ನು ತಿಂತಿದ್ದೆ. ಹಾಗಾಗಿ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಯಾವತ್ತೂ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಬಟ್ ನಂಗೆ ಎಲ್ಲಿಗೆ ಹೋಗಲಿ ಮನೆಗೆ ಬಂದು ಬಿಸಿ ಬಿಸಿ ಕುಚ್ಚಲಕ್ಕಿ ಗಂಜಿ ತಿಂದು ಬಿಟ್ರೆ ಹಬ್ಬ, ಆರಾಮ್ ನೆಮ್ಮದಿ ಅಂತ ಅನ್ಸೋದೊಂದು ಖುಷಿ. ಈಗ ನೀವು ಇಲ್ಲಿಂದ ಬಿಗ್ ಬಾಸ್ಗೆ ಹೋಗುವಾಗ ಒಂದು ವಿವಾದದ ರೀತಿ ವಿವಾದಗಳಿದ್ದು, ಅದೇ ರೀತಿ ಬಿಗ್ ಬಾಸ್ ಇಂದ ಬರ್ಬೇಕಾದ್ರೆ ಒಂದು ವಿವಾದ ಸೃಷ್ಟಿ ಆಯ್ತು. ಅಂದ್ರೆ ಬಿಗ್ ಬಾಸ್ ಒಳಗೆ ಕೂಡ ಏನ್ ಹೇಳಿ, ಇದು ನಾನು ಕೋರ್ಟ್ಗೆ ಬಂದಿದ್ದು ಅದಲ್ಲ, ನಿಮ್ಮ ಮದುವೆ ವಿಚಾರ. ಯಾಕೆಂತ ಹೇಳಿದ್ರೆ ಚೈತ್ರ ಅವರ ಮದುವೆ ಯಾವಾಗ ಅಂತ ಹೇಳಿಕೊಂಡು ಅದು ಒಂದು ಅಪ್ಡೇಟ್ ಅಲ್ಲೇ ಬಾಕಿ ಆಯ್ತು. ಏನಾಗಿದೆ ಅದು ಅಂತ ಎಲ್ಲರೂ ಕೇಳಿದ್ದಾರೆ, ಯಾರಿಗೂ ಹೇಳಿಲ್ಲ. ಬಟ್ ಅತಿ ಶೀಘ್ರದಲ್ಲಿ, ತುಂಬಾ ಬೇಗ, ಆದಷ್ಟು ಬೇಗ ಖಂಡಿತವಾಗ್ಲೂ ಆಗತ್ತೆ. ಯಾಕೆ ಹೇಳಿ ಯಾಕೆ ಹೇಳಿ ಗೊತ್ತಾಯ್ತು ನನಗೆ ನೀವು ಯಾಕೆ ಹೇಳ್ತಿದ್ದೀರಾ ಅಂತ. ಆದ್ರೆ ಈಗ ರಿವೀಲ್ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ಬಟ್ ಆದಷ್ಟು ಬೇಗ. ನನಗೆ 2-3 ಸಲ ಕರೆ ಮಾಡಿದಾಗ ಮನೆಗೆ ಪೈಂಟ್ ಆಗ್ತಾ ಉಂಟು, ಅಂದ್ರೆ ಏನಾದ್ರು ಒಳ್ಳೆ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿದಾಗ ಜಾಸ್ತಿ ಅತಿ ಶೀಘ್ರದಲ್ಲೇ ಇದೆ. ಖಂಡಿತ ಖಂಡಿತ ಆಗ್ಲೇಬೇಕು. ನಮ್ಮ ಧರ್ಮದಲ್ಲಿ ನಾವೇನ್ ನಂಬ್ತೇವೆ, ಹೆಣ್ಮಕ್ಳಿಗೆ ವಿವಾಹ ಸಂಸ್ಕಾರ ಆಗದೆ ಹೋದ್ರೆ ಮೋಕ್ಷ ಇಲ್ಲ ಅಂತ ನಂಬ್ತೇವೆ. ಸೊ ಮತ್ತದು ಬದುಕಿನ ಸಹಜ ಅನ್ನಿಸ್ಕೊಳ್ಳುವಂತಹ ಭಾಗ ಮತ್ತು ಸಂಸ್ಕೃತಿ ಧರ್ಮದ ಬಗ್ಗೆ ಮಾತನಾಡುವ ನಾವು ಸಮಾಜಕ್ಕೆ ಏನು ಕೊಡ್ತೇವೆ ಅಂತ ಕೇಳಿದಾಗ ನಾವು ಒಂದು ಪ್ರಶ್ನೆ ಇಟ್ಕೊಂಡು ಬದುಕೋದಕ್ಕಾಗೋದಿಲ್ಲ. ಸೊ ಬದುಕೋದಕ್ಕಾಗೋದಿಲ್ಲ ಅನ್ನೋದಕ್ಕಿಂತ ಸಹಜವಾಗಿ ನಡಿಲೇಬೇಕಿರುವಂತಹ ಇದು. ಸೊ ಚೈತ್ರ ಯಾವತ್ತೂ ಮುಖವಾಡ ಹಾಕೊಂಡು ಬದುಕ್ದವಳೆ ಅಲ್ಲ, ನನ್ನಿಂದ ಅದು ಸಾಧ್ಯನೂ ಇಲ್ಲ. ಹಾಗಾಗಿ ಸಹಜವಾಗಿ ಎಲ್ಲರ ಥರದ ಬದುಕನ್ನು ಬದುಕೊಂಡೇ ಸಾಮಾಜಿಕ ಜವಾಬ್ದಾರಿಗಳನ್ನು ನಿಭಾಯಿಸಿದವಳು ನಾನು. ಹಾಗಾಗಿ ಮದುವೆಯು ಸಹಜವಾಗಿರುವಂತಹ ಪ್ರಕ್ರಿಯೆ, ಎಲ್ಲ ಹೆಣ್ಣು ಮಕ್ಕಳ ಜೀವನದಲ್ಲಿ ನಡಿಲೇಬೇಕಾಗಿರುವಂಥ ಒಂದು ಸಂಸ್ಕಾರ. ಸೊ ಅದು ಖಂಡಿತ ಆಗಿ ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಇನ್ನೊಂದು ನೇರ ಪ್ರಶ್ನೆ, ಬಿಗ್ ಬಾಸ್ ಇಂದ ಪೇಮೆಂಟ್ ಆಗಿದೆಯಾ? ಪೇಮೆಂಟ್ ಇಲ್ಲ. ಅಂದರೆ ಅಂದ್ರೆ ಒಂದಷ್ಟು ಸರ್ಟನ್ ಕಂಡೀಷನ್ಸ್ಗಳೆಲ್ಲ ಇರುತ್ತೆ. ಪೇಮೆಂಟ್ ಪ್ರೊಸೀಜರ್ಸ್ಗಳು ನಡೀತಾ ಇದೆ, ಆದಷ್ಟು ಬೇಗ ಆಗುತ್ತೆ. ಅದ್ರ ಅಂದರೆ ಪೇಮೆಂಟ್ಸ್ಗಳು ಹೇಗೆ ಅಂತಂದರೆ ಒಂದಷ್ಟು ಕಂಡೀಷನ್ಸ್ಗಳ ನಂತರನೇ ಅದು ಇದಾಗುವಂಥದ್ದು. ಸೊ ಆದಷ್ಟು ಬೇಗ ಆಗುತ್ತೆ. ಮತ್ತು ಓವರ್ ಆಲ್ ಆಗಿ ಈಗ ಹೋಗ್ತಿರುವ ಜರ್ನಿ ಇರ್ಬೋದು, ಮುಂದಿನ ಭವಿಷ್ಯದ ಏನು ಪ್ಲಾನ್ಸ್ ಇದೆ ನಿಮ್ದು, ಏನು ಮಾಡಬೇಕು ಅಂತ ಅಂದ್ರೆ ರಾಜಕೀಯವಾಗಿ ಅಥವಾ
ಈಗ ಈಗಿರುವ ಸೆಲೆಬ್ರಿಟಿ ಪ್ರೊಫೈಲ್ ಒಂದಿದೆ ನಿಮಗೆ. ಅಂದರೆ ಅದೇ ಅದ್ರ ಬಗ್ಗೆ ನಾನು ಯಾವತ್ತೂ ಪ್ಲ್ಯಾನ್ ಮಾಡಲ್ಲ. ಭಗವಂತ ಏನು ಕೊಡ್ತಾನೆ ಅದನ್ನು ಮಾತ್ರ ನಾನು ಮುಂದುವರ್ಸ್ಕೊಂಡು ಹೋಗ್ತೇನೆ. ಸಾಮಾಜಿಕ ಚಟುವಟಿಕೆಗಳನ್ನು ಖಂಡಿತ ಮಾಡೇ ಮಾಡ್ತೇನೆ. ಏನು ಸಾಂಸ್ಕೃತಿಕವಾಗಿ ನಮ್ಮ ದೇಶ ಸಂಸ್ಕೃತಿಯ ಬಗ್ಗೆ ಏನೇನು ಕೆಲಸಗಳನ್ನು ಮುಂಚೆ ಮಾಡ್ತಿದ್ದೆ ಅದನ್ನು ತುಂಬ ದೊಡ್ಡ ಮಟ್ಟಿಗೆ ಮಾಡ್ಕೊಂಡು ಹೋಗ್ತೇನೆ. ಜೊತೆಗೆ LLB ಮಾಡಬೇಕು ಅನ್ನೋ ಯೋಚನೆ ಇದೆ. ಸೊ ಅದಕ್ಕೆ ಹೇಗೆ ಸಮಯ ಸಿಗುತ್ತೆ ಅಂತ ಯೋಚನೆ ಮಾಡಬೇಕು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ. ಉಳಿದಿದ್ದೆಲ್ಲ ಭಗವಂತನ ಪ್ಲ್ಯಾನು. ಅದು ನೀವು ಯಾವುದು ಈ ವಿಚಾರದಲ್ಲಿ ಯಾವುದು ಪ್ಲ್ಯಾನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಸೊ ಅದು ಅವಕಾಶಗಳು ಬಂದರೆ ಭಗವಂತ ಹೇಗೆ ಏನು ಅವಕಾಶಗಳನ್ನು ಕೊಡ್ತಾನೆ ಅನ್ನೋದ್ರ ಮೇಲೆ ಮುಂದಿಂದೆಲ್ಲ ನಿರ್ಧಾರ. ನೋಡಿದ್ರಲ್ಲ ವೀಕ್ಷಕರೇ, ಚೈತ್ರ ಕುಂದಾಪುರ ಅವರು ಬಿಗ್ ಬಾಸ್ ಜರ್ನಿ ಇರ್ಬೋದು, ರಿಯಾಲಿಟಿ ಶೋ ಇರ್ಬೋದು, ಅದೇ ರೀತಿ ಸಂಘಟನೆಯ ಬಗ್ಗೆ ಎಲ್ಲ ವಿಚಾರವಾಗಿ ಮನಬಿಚ್ಚಿ ಮಾತಾಡಿದ್ದಾರೆ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.